ಪ್ರಜೆಗಳ ಪ್ರಭುಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಇವಾಗ ಒಂದು ಭಜನನ್ನ ಮಾಡ್ತಾ ಇದ್ದೀನಿ. ಇದನ್ನ ಭಕ್ತಿವಿಂದ ಠಾಕೂರ್ ಅವರು ಬರ್ದಿರೋದು. ಬೋಲ್ ಹರಿ ಬೋಲ್ ಅಂತ. ಬೋಲ್ ಹರಿ ಬೋಲ್, 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 ಮನೆರ್ ಆನಂದೆ ಬಾಯ್ ಬೋಲ್, ಬೋಲ್ ಹರಿ ಬೋಲ್, बोल हरि बोल, बोल हरि बोल, बोल हरि बोल, जन्म में सुखे बोल हरि बोल, मानव जन्म पे बाई बोल हरि बोल, जन्म में सुखे बोल हरि बोल, मानव जन्म पे बाई बोल हरि बोल, बोल हरि बोल, बोल हरि बोल, बोल हरि बोल, हरि बोल, बोल दुखे तको वन्ने दुखे तको बोल हरि बोल, संपदे विपदे बाय बोल हरि बोल, बोल हरि बोल, बोल हरि बोल, बोल हरि बोल, गृह तको वन्ने तको बोल हरि बोल, कृष्णेर संसार तकी बोल हरि बोल, गृहितको वन्नेतको बोल हरि बोल, कृष्णेर संसार तकी बोल हरि बोल, बोल हरि बोल, बोल हरि बोल, बोल हरि बोल, असत्संग छाड़ी बाई बोल हरि बोल, वैष्णव चरण पोड़ी बोल हरि बोल, असत्संग छड़ी बाई बोल हरि बोल, वैष्णव चरण पोड़ी बोल हरि बोल, बोल हरि बोल, बोल हरि बोल, बोल हरि बोल, गौरा नित्यानंद बोलो गौरा नित्यानंद बोल, गौरा गदाधर बोलो गौरा गदाधर बोल, गौरा अद्वैत बोलो गौरा अद्वैत बोल, बोल बोल, बोल हरि 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 बोल, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्ण. ಮಾತಾಜಿಗಳೇ ಪ್ರಭುಜಿಗಳೇ, ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾವನಿಷ್ಠದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮಂಗಳಾಚರಣೆಯೊಂದಿಗೆ ನಾನು ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ
श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमो ॐ विष्णुपदाय कृष्णपृष्ठाय भूतले श्रीमते भक्ति वेदांत स्वामिन् इति नामिने नमस्ते सरस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंदा श्री अद्वैता गदाधर श्रीवासादि गौर भक्त वृंदा हरे कृष्णा कृष्ण कृष्णा हरे 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 रामा राम रामा हरे 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 कृष्णा कृष्ण कृष्णा हरे 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 रामा राम रामा हरे 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 कृष्णा कृष्ण कृष्णा हरे 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 रामा राम रामा हरे हरे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत् नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः नमः पङ्कजनाभाय नमः पङ्कजमालिने नमः पङ्कजनेत्राय नमस्ते ಪಂಕಜಾಂಗ್ರಯೇ ಹರೇ ಕೃಷ್ಣ ಮಾತಾಜಿಗಳೇ ಪ್ರಭುಜಿಗಳೇ ನಾವು ಯಾರ ಪ್ರೇಯರ್ಸ್ ನಾವು ತಿಳ್ಕೊತಾ ಇದೀವಿ ಹರೇ ಕೃಷ್ಣ ನಾವ್ ಯಾರ ಪ್ರೇಯರ್ಸ್ ತಿಳ್ಕೊತಾ ಇದೀವಿ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ ಮಾತಾಜಿ ಹರೇ ಕೃಷ್ಣ ಯಾರ ಪ್ರೇಯರ್ಸ್ ತಿಳ್ಕೊತಾ ಇದೀವಿ ಮಾತಾಜಿ ಚಿತ್ರಕೇತು ಚಿತ್ರಕೇತು ಮಹಾರಾಜನ ಪ್ರೇಯರ್ಸ್ ನಾವು ತಿಳ್ಕೊತಾ ಇದೀವಿ ಸೊ ಚಿತ್ರಕೇತು ಮಹಾರಾಜನಿಗೆ ಇವಾಗ ಅವ್ರು ಯಾರ ಕುರಿತಾಗಿ ಪ್ರೇಯರ್ಸ್ ಮಾಡ್ತಾ ಇದಾರೆ ಇವಾಗ ಯಾರು ಪ್ರತ್ಯಕ್ಷರಾಗಿದ್ದಾರೆ ನಾರದರ ಸಲಹೆ ಮೇರೆಗೆ ಅವರು ಅವ್ರು ಏನ್ ಮಂತ್ರ ಹೇಳ್ಕೊಟ್ಟಿರ್ತಾರೋ ಅದನ್ನ ಅವರು 7 ದಿನಗಳ ಕಾಲ ಅವರು ಅಂದ್ರೆ ತುಂಬಾ ಶ್ರದ್ಧೆಯಿಂದ ಅವರು ಅದನ್ನ ಪಠಣ ಮಾಡ್ತಾರೆ ಸೊ ಆಗ ಯಾರು ಪ್ರತ್ಯಕ್ಷರಾಗ್ತಾರೆ ಯಾರ ದರ್ಶನ ಆಗುತ್ತೆ ಚಿತ್ರಕೇತು ಮಹಾರಾಜನ್ಗೆ ಹರೇ ಕೃಷ್ಣ ಯಾರ ದರ್ಶನ ಆಗತ್ತೆ ಚಿತ್ರಕೇತು ಮಹಾರಾಜನಿಗೆ ಯಾರ ದರ್ಶನ ಆಗತ್ತೆ ನೋಡಿ ಇವ್ರು ಯಾರು ಹರೇ ಕೃಷ್ಣ ಅವರು ಮಹಾವಿದ್ಯೆಯನ್ನ ಹೇಳ್ಕೊಡ್ತಾರೆ ಸೊ ಅದನ್ನ ಅವರು ಪಠಣೆ ಮಾಡಿದಾಗ ಅವ್ರಿಗೆ ಇವರ ದರ್ಶನ ಆಗುತ್ತೆ ಇವ್ರು ಯಾರು ಇವರು ಬಲರಾಮನ ಆ ಚತುರ್ವಿಧ ವಿಸ್ತರಣೆಯಲ್ಲಿ ಒಬ್ರು ಯಾರವರು ಮತ್ತೆ ಶಿವ ಯಾವಾಗ್ಲೂ ಇದೇ ಒಂದು ಭಗವಂತನ ಇದೇ ಒಂದು ರೂಪವನ್ನ ಅವರು ಪ್ರಾರ್ಥನೆ ಮಾಡ್ತಾ ಇರೋದು
ಮತ್ತೆ 4 ಸನತ್ ಕುಮಾರರನ್ನ ನೋಡ್ತಾ ಇದ್ರಲ್ಲ, 4 ಸನತ್ ಕುಮಾರರು ಇವ್ರು ಯಾವಾಗ್ಲೂ ಸುತ್ತುವರೆದಿರ್ತಾರೆ ಭಗವಂತನ ಈ ರೂಪವನ್ನ. ಸಂಕರ್ಷಣ ಮಾತ್ರ. ಸಂಕರ್ಷಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಸೊ ಸಂಕರ್ಷಣ ರೂಪವನ್ನ ಕುರಿತು ಅವರು ಸ್ತುತಿ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ಅವರು ಸಂಕರ್ಷಣೆಯಿಂದನೇ ನಮಗ್ ಗೊತ್ತಿರೋ ಹಾಗೇನೆ ಮತ್ತೆ ನಾರಾಯಣ ಬರ್ತಾರೆ. ನಾರಾಯಣನಿಂದ ಮತ್ತೆ ಇನ್ನ ಒಂದ್ಸತಿ ಚತುರ್ವಿಧ ವಿಸ್ತರಣೆ ಆಗತ್ತೆ. ಅದಾದ್ಮೇಲೆ 2ನೇ ಸಂಕರ್ಷಣೆಯಿಂದ ಯಾರು ಬರ್ತಾರೆ? ಹರೇ ಕೃಷ್ಣ, ಯಾರು ಬರ್ತಾರೆ 2ನೇ ಸಂಕರ್ಷಣೆಯಿಂದ? ಹರೇ ಕೃಷ್ಣ, ಯಾರು ಕೇಳಿಸ್ಕೊತಾ ಇಲ್ವಾ? ಪ್ರಭುಜಿ ಹೇಳಿ ಪ್ರಭುಜಿ. ನಾರಾಯಣ. ಯಾವ ವಿಷ್ಣು ಬರ್ತಾರೆ? 3 ವಿಷ್ಣುಗಳು ಬರ್ತಾರಲ್ವಾ? ಆ 3 ವಿಷ್ಣುಗಳಲ್ಲಿ ಯಾವ ವಿಷ್ಣು ಬರ್ತಾರೆ ಸಂಕರ್ಷಣದಿಂದ? ಕಾರಣೋದಕಶಾಹಿ ವಿಷ್ಣು, ಗಣದಕಶಾಹಿ ವಿಷ್ಣು ಗರ್ಭೋದಕಶಾಹಿ ಬರ್ತಾರೆ. ವಿಷ್ಣು, ಹ್ಮ್ ಆಮೇಲೆ ಅವರೆಲ್ಲರೂ ಸಹ ಗರ್ಭೋದಕಶಾಹಿ ಏನು ಅವರಿಂದನೇ ಇವಾಗ ಕಾರಣದಕಶಾಹಿ ವಿಷ್ಣುವಿಂದನೇ ಸೃಷ್ಟಿ ಆಗೋದು ಅಲ್ವಾ? ಅನಂತ ಬ್ರಹ್ಮಾಂಡಗಳು ಬರೋದು ಅವರ ದೇಹದಿಂದನೇ ಅಲ್ವಾ? ಅವರು ಉಸಿರನ್ನ ಹೊರಗಡೆ ಬಿಟ್ಟಾಗ ಕೋಟ್ಯಾಂತರ ಬ್ರಹ್ಮಾಂಡಗಳು ಬರುತ್ತೆ. ಆ ಪ್ರತಿಯೊಂದು ಬ್ರಹ್ಮಾಂಡದ ಒಳಗಡೆ ಗರ್ಭೋದಕಶಾಹಿ ವಿಷ್ಣುವಾಗಿ ಅವರು ಪ್ರವೇಶ ಮಾಡ್ತಾರೆ. ಗರ್ಭೋದಕಶಾಹಿ ವಿಷ್ಣುವಿನ ಆ ಒಕ್ಕಳಿನಲ್ಲಿ ಬ್ರಹ್ಮನ ಜನನ ಆಗತ್ತೆ. ಸೊ ಬ್ರಹ್ಮ ಈ ಸೃಷ್ಟಿ ಕಾರ್ಯವನ್ನ ಮಾಡ್ತಾರೆ. ಅದಾದ್ಮೇಲೆ ಗರ್ಭೋದಕಶಾಹಿ ವಿಷ್ಣುವೇ ಕ್ಷೀರೋದಕಶಾಹಿ ವಿಷ್ಣುವಾಗಿ ಅವ್ರು ವಿಸ್ತರಿಸ್ಕೊಂಡು ಪ್ರತಿಯೊಂದು ಜೀವರಾಶಿಯ ಒಳಗಡೆ ಅವರು ಪರಮಾತ್ಮನಾಗಿ ಅವರು ಇರ್ತಾರೆ ಅಲ್ವಾ? ಮತ್ತೆ ಜಡ ವಸ್ತುವಿನಲ್ಲಿ ಅಣು, ರೇಣು, ತೃಣ, ಕಾಷ್ಟ ಅಂತ ಹೇಳ್ತೀವಿ, ಎಲ್ಲದರಲ್ಲೂ ಸಹ ಅವರು ಪ್ರವೇಶವನ್ನ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಅಂದ್ರೆ ಇವಾಗ ಏನರ್ಥ? ಸಂಕರ್ಷಣ ಅವರು ಸೃಷ್ಟಿಯನ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಅವ್ರನ್ನ ಕೊಂಡಾಡ್ತಾ ಇದ್ದಾರೆ ಇಲ್ಲಿ ಚಿತ್ರಕೇತು ಮಹಾರಾಜ ಅಲ್ವಾ? ಸೊ ಭಗವಂತನಿಂದನೇ ಇದೆಲ್ಲ ಸೃಷ್ಟಿ ಆಗ್ತಿರೋದು. ಇವಾಗ ಬ್ರಹ್ಮ ಆ ಒಂದು ನೋಡಿ ಆ ವಿಸ್ತರಣೆಯಲ್ಲಿ ಅವ್ರದ್ದು ಚಿಕ್ಕದೊಂದು ಸ್ಥಾನ ಅಷ್ಟೇನೆ. ಅವರೇ ತಮ್ಮನ್ನ ತಾವು ಈಶ್ವರ, ನಾನೇ ಈ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಅಂತ ಅವ್ರು ಅನ್ಕೊಂಡ್ಬಿಟ್ರೆ ಅದು ಮೂಢತೆ ಅಲ್ವಾ? ಸೊ ಅದನ್ನೇ ಇಲ್ಲಿ ಸಂಕರ್ಷಣ ಹೇಳ್ತಾ ಇದ್ದಾರೆ. ಸೊ ಎಲ್ಲದಕ್ಕೂ ಸರ್ವ ಕಾರಣ ಭಗವಂತ ಅಂತ ಹೇಳ್ಬಿಟ್ಟು ಅವರು ಸಂಕರ್ಷಣನ ಅವರು ಸ್ತುತಿ ಮಾಡ್ತಾ ಇದ್ದಾರೆ. ಸೊ ಭಗವಂತನನ್ನ ಯಾರು ಸೆರೆ ಹಿಡ್ಲಿಕ್ಕೆ ಆಗೋದಿಲ್ಲ, ಅವ್ರನ್ನ ಜಯಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಭಕ್ತರು ತಮ್ಮ ಶುದ್ಧ ಭಕ್ತಿಯಿಂದ, ಈ ಭೌತಿಕ ಪ್ರಪಂಚದ ಮೇಲೆ ಯಾವುದೇ ವ್ಯಾಮೋಹ ಇರೋದಿಲ್ಲ, ತಮ್ಮ ಶುದ್ಧ ಭಕ್ತಿಯಿಂದ ಭಗವಂತನನ್ನ ಅವರು ಅಂದ್ರೆ ಅವ್ರನ್ನ ಅವ್ರನ್ನ ಏನು ಜಯಿಸ್ಲಿಕ್ಕೆ ಸಾಧ್ಯ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಅದನ್ನೇ ಚಿತ್ರಕೇತು ಮಹಾರಾಜ ಅವರು ಸ್ತುತಿ ಮಾಡ್ತಾ ಇರೋದು. ಭಗವಂತನ ಈ ಸೃಷ್ಟಿ ಕಾರ್ಯವನ್ನ ಅವರು ಸ್ತುತಿ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಭಗವಂತನಿಗೆ ಆದಿ ಅಂತ್ಯ ಮಧ್ಯ ಏನೂ ಇಲ್ಲ, ಈ ಎಲ್ಲವನ್ನ ಸೃಷ್ಟಿ ಮಾಡಿರೋದು ಅವರು ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಅವರು ಇದನ್ನ ಯಾರು ಅರ್ಥ ಮಾಡ್ಕೋತಾರೋ ಅವರು ಭಾಗವತ ಧರ್ಮವನ್ನ ಪಾಲನೆ ಮಾಡ್ತಾರೆ. ಅದನ್ನೇ ಇವಾಗ ಕಳೆದ 2-3 ಶ್ಲೋಕಗಳಿಂದ ಅದನ್ನೇ ಹೇಳ್ತಾ ಬರ್ತಾ ಇರೋದು ಅವರು. ಭಗವಂತನ ಈ ಒಂದು ಅಗಾಧ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಯಾರು ಭಗವಂತನಿಗೆ ಶರಣಾಗೋದಿಲ್ಲ ಅಲ್ವಾ? ಎಲ್ಲದಕ್ಕೂ ಅವರೇ ಕಾರಣ ಅಂತ ಯಾರು ಅರ್ಥ ಮಾಡ್ಕೋತಾರೋ ಆಗ ಅವರು ಭಗವಂತನಿಗೆ ಶರಣಾಗ್ತಾರೆ. ಭಗವಂತನಿಗೆ ಶರಣಾಗಿ ಭಗವಂತ ಏನೆಲ್ಲ ನಮ್ಗೆ ಪಾಲನೆ ಮಾಡ್ಲಿಕ್ಕೆ ಅವರು ಆದೇಶಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ಅವರು ಪಾಲನೆ ಮಾಡ್ತಾರೆ ಅಲ್ವಾ? ಅದನ್ನೇ ಭಾಗವತ ಧರ್ಮ ಅಂತ ನಾವು ತಿಳ್ಕೊಂಡ್ವಿ. ಸೊ ಮತ್ತೆ ಇವತ್ತೂ ಸಹ ಅದರದ್ದೇ ಕಂಟಿನ್ಯೂಯೇಷನ್ ಆಗುತ್ತೆ. ಮತ್ತೆ ಮುಂದಿನ ಶ್ಲೋಕವೂ ಸಹ ಆ ಭಾಗವತ ಧರ್ಮದ ಕುರಿತಾಗೇ ಇದೆ. ತುಂಬಾ ಮುಖ್ಯ ನಾವು ಭಾಗವತ ಧರ್ಮವನ್ನ ಅನುಸರಿಸೋದು ಅಲ್ವಾ? ನಾವ್ ಹಿಂದಿನ ವಾರದಲ್ಲಿ ನಾವು ಚರ್ಚೆ ಮಾಡಿದ್ವಿ ಧರ್ಮ ಅಂದ್ರೆ ಏನು ಅಂತ ಅಲ್ವಾ? ಧರ್ಮ ಅಂತಂದ್ರೆ ನಾವು ನಮ್ಮನ್ನ ಅದರಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದನ್ನ ಧರ್ಮ ಅಂತ ಕರೀತಾರೆ. ಸೊ ಇವಾಗ ನಮ್ಮ ಧರ್ಮ ಏನು? ನಾವು ಭಗವಂತನ ಪ್ರತ್ಯೇಕಗೊಂಡ ವಿಭಿನ್ನಾಂಶವಾಗಿ ನಾವು ಭಗವಂತನಿಗೆ ಸೇವೆಯನ್ನ ಮಾಡ್ಬೇಕು, ಅದು ನಮ್ಮ ಧರ್ಮ. ಆದ್ರೆ ಇವಾಗ ನಾವೇನ್ ಮಾಡ್ತಾ ಇದೀವಿ? ನಾವು ಭಗವಂತನ ಸೇವೆಯನ್ನ ಮಾಡೋದ್ ಬದಲು ನಾವ್ ಈ ದೇಹದ ಸೇವೆಯನ್ನ ಮಾಡ್ತಾ ಇದೀವಿ ಅಲ್ವಾ? ಅದಕ್ಕೆ ನಾವಿವಾಗ ಧರ್ಮದಲ್ಲಿ ನಾವು ನಡೀತಾ ಇಲ್ಲ ಅಂತ ಅರ್ಥ. ಸೊ ನಾವಿವಾಗ ಈ ಭಗವದ್ಗೀತೆಯ ಜ್ಞಾನವನ್ನ ತಿಳ್ಕೊಂಡ್ರೆ ಅಷ್ಟೇ ನಮ್ಗೆ ಯಾವ್ದು ಧರ್ಮ ಯಾವ್ದು ವಿಧರ್ಮ ಅಂತ ಗೊತ್ತಾಗತ್ತೆ ಅಲ್ವಾ? ಸೊ ವಿಧರ್ಮ ಅಂತಂದ್ರೆ ಏನು? ಹರೇ ಕೃಷ್ಣ, ವಿಧರ್ಮ ಅಂದ್ರೆ ಏನು? ಹರೇ ಕೃಷ್ಣ, ಯಾರು ಮಾತಾಡ್ತಾ ಇಲ್ಲ, ನಾನೊಬ್ಳೆ ಹೇಳ್ಕೋಬೇಕಾಗತ್ತ ಅವಾಗ. ರಾಜು ಪ್ರಭುಜಿ, ನೀವು ಬ್ಯುಸಿ ಇದ್ದೀರಾ? ಎಸ್ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಬ್ಯುಸಿ ಇದ್ದೀರಾ? ಇಲ್ಲ ಇಲ್ಲ ಮಾತಾಜಿ, ಹೇಳಿ ಮಾತಾಜಿ. ಏನಿಲ್ಲ ಪ್ರಭುಜಿ, ಯಾರು ಏನಕ್ಕೂ ಇದು ರೆಸ್ಪಾನ್ಸ್ ಮಾಡ್ತಿಲ್ವಲ್ಲ, ಅದಕ್ಕೋಸ್ಕರ. ಇಲ್ಲ ಇಲ್ಲ. ಓಕೆ, ಆಯ್ತು. ಸೊ ವಿಧರ್ಮ, ಸೊ ವಿಧರ್ಮದಲ್ಲಿ ಮತ್ತೆ 4 ವಿಧರ್ಮಗಳಿದೆ. ಸೊ
ಸೊ ಅದರಲ್ಲಿ ಏನು ಅಂತಂದ್ರೆ ಪರಧರ್ಮ. ಇವಾಗ ನಮ್ಮ ಧರ್ಮ ಏನಿದೆಯೋ ಅದನ್ನ ಬಿಟ್ಟು ಬೇರೆಯವರ ಧರ್ಮವನ್ನ ನಾವು ಆಚರಣೆ ಮಾಡಿದ್ರೆ ಅದು ಪರಧರ್ಮ ಆಗತ್ತೆ. ನಮ್ಮ ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ, ನಮ್ಮ ವೇದಗಳಲ್ಲಿ ಏನನ್ನ ಹೇಳಿದ್ದಾರೆ ಅದಕ್ಕೆ ವಿರುದ್ಧವಾಗಿ ನಾವು ನಡ್ಕೊಂಡಾಗ ಅದನ್ನ ನಾವು ಅಧರ್ಮ ಅಥವಾ ವಿಧರ್ಮ ಅಂತ ನಾವು ಕರಿತೀವಿ. ಸೊ ಅದ್ರಲ್ಲಿ ಮತ್ತೆ ಬೇರೆ ಬೇರೆ ಭಾಗಗಳು ಯಾವುದು ಅಂದ್ರೆ ಪರಧರ್ಮ. ಸೊ ಪರಧರ್ಮ ಅಂತಂದ್ರೆ ಇವಾಗ ಅರ್ಜುನ ಏನ್ ಯೋಚನೆ ಮಾಡ್ತಾನೆ, ನಾನು ಕ್ಷತ್ರಿಯ ಧರ್ಮವನ್ನ ಪಾಲನೆ ಮಾಡೋ ಬದಲು ನಾನು ಭಿಕ್ಷಾಟನೆಗೆ ಹೋಗ್ತೀನಿ, ನಾನು ಕಾಡಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ಅಲ್ವಾ. ಸೊ ಅವಾಗ ಏನ್ ಹೇಳ್ತಾರೆ ಕೃಷ್ಣ, ಸೊ ಇವಾಗ ನೀನು ನಿನ್ನ ಧರ್ಮವನ್ನ ಮಾಡ್ಲಿಲ್ಲ ಅಂದ್ರೆ ನಿನಗೆ ಪಾಪ ಬರುತ್ತೆ, ನೀನು ಇವ್ರನ್ನ ಕೊಂದ್ರೆ ಪಾಪ ಬರೋದಿಲ್ಲ, ಯಾಕಂದ್ರೆ ಅದು ಕ್ಷತ್ರಿಯ ಧರ್ಮ. ಕ್ಷತ್ರಿಯ ಧರ್ಮವನ್ನ ಪರಿಪಾಲನೆ ಮಾಡಿದಾಗ ಅಲ್ಲಿ ಹಿಂಸೆ ಇರ್ಬೋದು, ಆದ್ರೆ ನಿನಗೆ ಅದರಿಂದ ಪಾಪ ಬರೋದಿಲ್ಲ. ನೀನು ಕ್ಷತ್ರಿಯ ಧರ್ಮವನ್ನ ಆಚರಣೆ ಮಾಡ್ದಲೇ ಇದ್ದಾಗ ನಿನ್ಗೆ ಪಾಪ ಬರುತ್ತೆ ಅಂತ ಹೇಳಿದ್ರು ಅಲ್ವಾ. ಇವಾಗ ಅರ್ಜುನ ಏನಾದ್ರು ಕ್ಷತ್ರಿಯ ಧರ್ಮವನ್ನ ಬಿಟ್ಟು ಬೇರೆ ಧರ್ಮವನ್ನ ಅವನು ಪಾಲಿಸಿದಾಗ ಅದು ಪರಧರ್ಮ ಆಗತ್ತೆ ಅಲ್ವಾ. ಸೊ ಅದೇ ತರ ಉಪಧರ್ಮ. ಸೊ ಉಪಧರ್ಮದಲ್ಲಿ ಏನಂತಂದ್ರೆ ಯಾವುದೋ ಒಂದು ವಿಷಯವನ್ನೇ ಅವರು ಪ್ರಮುಖವಾಗಿ ಇಟ್ಕೊಂಡ್ಬಿಟ್ಟು ಅದನ್ನ ಅವರು ಪಾಲನೆ ಮಾಡ್ತಾರೆ, ಮತ್ತೆ ವೇದಗಳನ್ನ ಅವ್ರೂ ಉಲ್ಲಂಘಿಸ್ತಾರೆ. ಇವಾಗ ನಾವು ನೋಡಿರೋ ಹಾಗೇನೆ ಬುದ್ಧ ಧರ್ಮ, ಬುದ್ಧ ಹೇಳಿರುವಂತಹ ಧರ್ಮ, ಬುದ್ಧಿಸಂ ಅಂತ ನಾವೇನ್ ಕರಿತೀವಿ ಅದು. ಸೊ ಅವ್ರು ಏನ್ ಮಾಡಿದ್ರು, ವೇದಗಳನ್ನ ತಿರಸ್ಕರಿಸಿದ್ರು ಅಲ್ವಾ ಬುದ್ಧ. ಮತ್ತೆ ಅವ್ರು ಯಾವ್ದೋ ಒಂದನ್ನ ಅವರು ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ರು. ಇವಾಗ ಅಹಿಂಸೆ ಅಲ್ವಾ, ಆಸೆ ಪಡಬಾರ್ದು, ಮತ್ತೆ ಅಹಿಂಸೆ, ಈ ತರ ಒಂದು ಚಿಕ್ಕ ಪುಟ್ಟದಕ್ಕೇನೆ ಅದನ್ನೇ ಒಂದು ಧರ್ಮ ಅಂತ ಹೇಳ್ಬಿಟ್ಟು ಅವರು ಅದನ್ನ ಆಚರಣೆ ಮಾಡ್ಲಿಕ್ಕೆ ಅದಕ್ಕೆ ಒತ್ತನ್ನ ಕೊಟ್ರು. ಸೊ ಅದನ್ನ ಉಪಧರ್ಮ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಛಲ ಧರ್ಮ ಅಂತ ಒಂದಿದೆ, ಚೀಟಿಂಗ್ ಧರ್ಮ ಅಂತ. ಚೀಟಿಂಗ್ ಧರ್ಮ ಏನು ಅಂತಂದ್ರೆ ಕೃಷ್ಣ ಅವರು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಆದ್ರೆ ಇದನ್ನ ತಪ್ಪಾಗಿ ಅರ್ಥೈಸ್ಕೊಂಡು ಅದನ್ನ ಅನುಸರಿಸೋದು, ಅದನ್ನ ಛಲಧರ್ಮ ಅಂತ ಹೇಳ್ತಾರೆ ಅಲ್ವಾ. ಸೊ ಕೃಷ್ಣ ಏನ್ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳ್ತಾರೆ, ನನಗೆ ಮಾತ್ರ ಶರಣಾಗಿ ಅಂತ ಹೇಳ್ತಾರೆ. ಆದ್ರೆ ಎಲ್ಲರೂ ಏನ್ ಯೋಚನೆ ಮಾಡ್ತಾರೆ, ಯಾವ ದೇವ್ರಿಗೂ ನಾವು ಶರಣಾದ್ರೂ ಸಹ ಅದರ ಗುರಿ ಒಂದೇ ಅಂತ ಹೇಳ್ಬಿಟ್ಟು, ಎಲ್ಲಾ ದೇವತೆಗಳನ್ನ ಪೂಜೆ ಮಾಡಿದ್ರು ಅದರ ಫಲ ಒಂದೇ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಸೊ ಕೃಷ್ಣ ಏನ್ ಹೇಳಿದಾರೋ ಆ ಮಾತುಗಳಿಗೆ ಇವ್ರೇನೆ ಬೇರೆ ಒಂದು ಅರ್ಥ ಕೊಟ್ಟು ಆ ಒಂದು ತತ್ವವನ್ನ ಪಾಲನೆ ಮಾಡೋದನ್ನ ಛಲಧರ್ಮ ಅಂತ ಹೇಳ್ಬಿಟ್ಟು ಕರೀತಾರೆ, ಚೀಟಿಂಗ್ ರಿಲಿಜನ್ ಅಂತ ಹೇಳ್ಬಿಟ್ಟು. ಸೊ ಈ ತರ ಅನೇಕ ರೀತಿಯ ಧರ್ಮಗಳಿದೆ. ಇಲ್ಲಿ ನಮ್ಗೆ ಭಾಗವತ ಧರ್ಮವನ್ನ ಇಲ್ಲಿ ಚಿತ್ರಕೇತು ಮಹಾರಾಜ ಹೇಳ್ತಿದ್ದಾರೆ, ಅದನ್ನ ನಾವು ಪಾಲನೆ ಮಾಡ್ಬೇಕು ಅಂತ. ಭಾಗವತ ಧರ್ಮ ಅಂತಂದ್ರೆ ನಾವು ಭಗವಂತನಿಗೆ ಶರಣಾಗ್ಬೇಕು. ಭಗವಂತನಿಗೆ ಶರಣಾಗಿ ನಾವ್ ಏನ್ ಮಾಡ್ಬೇಕು, ಭಗವಂತ ಏನು ಆದೇಶಗಳನ್ನ ಕೊಟ್ಟಿದ್ದಾರೆ, ಭಗವದ್ಗೀತೆಯಲ್ಲಿ ನಮ್ಗೆ ಯಾವ ತರ ನಾವು ನಡ್ಕೋಬೇಕು ಅಂತ ಹೇಳಿದ್ರು ಅದಕ್ಕನುಗುಣವಾಗಿ ನಾವು ನಡ್ಕೋಬೇಕು, ಅದನ್ನ ಭಾಗವತ ಧರ್ಮ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈಗ ಇದರ ಮುಂದುವರೆದ ಭಾಗ ನಾವು ನೋಡೋಣಂತೆ, ಭಾಗವತ ಧರ್ಮದ ಬಗ್ಗೆ ಇನ್ನ ಏನ್ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಶ್ಲೋಕ 43, ನಾವ್ಯಭಿಚರತಿ ತವೇಕ್ಷಾ ಯಯಾ ಹೆಬಿಹಿತೋ ಭಾಗವತೋ ಧರ್ಮಃ ಸ್ಥಿರಚರ ಸತ್ವ ಕದಂಬೇಶ್ವ ಪೃಥಗ್ಧಿಯೋ ಯಮು ಪಾಸತೆ ತ್ವಾರ್ಯಾಹ. ನಾವ್ಯಭಿಚರತಿ ತವೇಕ್ಷಾ ಯಯಾ ಹೆಬಿಹಿತೋ ಭಾಗವತೋ ಧರ್ಮಃ ಸ್ಥಿರಚರ ಸತ್ವ ಕದಂಬೇಶ್ವ ಪೃಥಗ್ಧಿಯೋ ಯಮುಪಾಸತೆ ತ್ವಾರ್ಯಾಹ. ಹರೇ ಕೃಷ್ಣ. ನಾನು ಹೇಳ್ಕೊಡ್ತೀನಿ, ಎಲ್ಲರೂ ನಾನು ಹೇಳಿದಾದ್ಮೇಲೆ ಹೇಳಿ. ಶ್ಲೋಕ 43, ನಾವ್ಯಭಿಚರತಿ ತವೇಕ್ಷಾ ಯಯಾ ಹೆಬಿಹಿತೋ ಭಾಗವತೋ ಧರ್ಮಃ ಸ್ಥಿರಚರ ಸತ್ವ ಕದಂಬೇಶ್ವ ಅಪೃಥಗ್ಧಿಯೋ ಯಮುಪಾಸತೆ ತ್ವಾರ್ಯಾಹ. ಹರೇ ಕೃಷ್ಣ. ಇದು ವರ್ಡ್ ಟು ವರ್ಡ್ ಮೀನಿಂಗ್ ಯಾರಾದ್ರೂ ಓದಿ. ಓದ್ಲ ಮಾತಾಜಿ? ಓದಿ ಮಾತಾಜಿ. ಹರೇ ಕೃಷ್ಣ. ನಾ ವ್ಯಭಿಚಾರತಿ ವ್ಯರ್ಥವಾಗುವುದಿಲ್ಲ, ತವ ನಿನ್ನ ಈಕ್ಷಾ ಮನೋಭಾವ, ಯಯ ಯಾವುದರಿಂದ, ಹಿ ನಿಜವಾಗಿ, ಅಭಿಹಿತ ಹೇಳಲಾಗಿದೆ, ಭಾಗವತಃ ಭಗವತ್ ಸಂಬಂಧವಾದ, ನಿನ್ನ ನಿರ್ದೇಶನ ಮತ್ತು ಚಟುವಟಿಕೆಗಳಿಗೆ ಸೇರಿದ ಧರ್ಮತತ್ವವು ಸ್ಥಿರಾಚರ ಮತ್ತು ಚರ ಸತ್ವ ಕದಂಬೇಶು ಸ್ಥಾವರ ಜಂಗಮ ರೂಪವಾದ ಜೀವಿ ಸಮೂಹಗಳಲ್ಲಿ ಅಪ್ರತಕ್ತಿಯ ಭೇದ ಭಾವವನ್ನು ಕಾಣದಿರುವವರು, ಎಂ ಯಾವುದನ್ನು ಉಪಾಸತೆ ಅನುಸರಿಸುವರೋ, ತು ಖಂಡಿತವಾಗಿ ಆರ್ಯ ಸಂಸ್ಕೃತಿ ಪೂರ್ಣರು. ಮಾತಾಜಿ ಅನುವಾದ ಓದ್ಲಾ? ಓದಿ ಮಾತಾಜಿ. ಅನುವಾದ. ಪ್ರಿಯನಾದ ಭಗವಂತನೇ, ಜೀವನದ ಪರಮ ಉತ್ಕೃಷ್ಟ ಧ್ಯೇಯಗಳಿಂದ ಅತ್ತಿತ್ತ ಸರಿಯದ ನಿನ್ನ ಆಲೋಚನೆ ರೀತಿಯ
ಜೀವಿಕಾ ವೃತ್ತಿಗಳನ್ನು ವ್ಯಕ್ತಿಗೆ ಶ್ರೀಮದ್ ಭಾಗವತದಲ್ಲಿ ಹಾಗೂ ಭಗವದ್ಗೀತೆಯಲ್ಲಿ ಉಪದೇಶಿಸಲಾಗಿದೆ. ಮೇಲು ಕೀಳೆಂಬುದಿಲ್ಲದೆ ಚರಾಚರವಾದ ಎಲ್ಲರಿಗೂ ಸಮನಾದವನಾದ ನಿನ್ನ ಮೇಲ್ವಿಚಾರಣೆಯಲ್ಲಿ ವೃತ್ತಿ ಧರ್ಮಗಳನ್ನು ಆಚರಿಸುವವರನ್ನು ಆರ್ಯರೆಂದು ಕರೆಯುತ್ತಾರೆ. ಅಂತಹ ಆರ್ಯರು ದೇವೋತ್ತಮ ಪರಮಪುರುಷನಾದ ನಿನ್ನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ ನೋಡಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಚಿತ್ರಕೇತು ಮಹಾರಾಜ. ಸೊ ಇವಾಗ ನಮ್ಗೆ ಮನುಷ್ಯ ಜನ್ಮ ಸಿಕ್ಕಿದಾಗ ನಾವು ಪ್ರಾಣಿಗಳ ತರ ಬದುಕೋ ಹಾಗಿಲ್ಲ ಅಲ್ವಾ. ನಮ್ಗೆ ಯಾವಾಗ್ಲೂ ಪ್ರಭುಪಾದ್ರು ಹೇಳ್ತಾ ಇರ್ತಾರೆ, ನಾಯಿ ಬೆಕ್ಕುಗಳ ತರ ಜೀವನವನ್ನ ಮಾಡಿ ನಾವು ಹೋಗ್ಬಾರ್ದು, ಆ ತರ ಸಾಯ್ಬಾರ್ದು ನಾವು ಮನುಷ್ಯ ಜನ್ಮವನ್ನ ಪಡೆದಾಗ. ಅದಕ್ಕೆ ಇಲ್ಲಿ ನಾವು ನಮ್ಗೆ ಗುರಿ ತುಂಬಾ ಉತ್ತಮವಾದ ಗುರಿ ಇರ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಜೀವನದ ಪರಮ ಉತ್ಕೃಷ್ಟ ಧ್ಯೇಯಗಳಿಂದ ಅತ್ತಿತ್ತ ಸರಿಯದ. ನಾವು ಆ ಕಡೆ ಈ ಕಡೆ ಸರಿಬಾರ್ದು. ನಾವ್ ಇವಾಗ ಇಂದ್ರಿಯ ಸುಖದಲ್ಲೇ ನಾವು ನಮ್ಮನ್ನ ತೊಡಗಿಸ್ಕೊಂಡ್ರೆ ಆತರ ನಾವು ಅನೇಕಾನೇಕ ವರ್ಷಗಳನ್ನ ಅನೇಕ ಜನ್ಮಗಳನ್ನ ನಾವು ಕಳೆದಿದ್ದೀವಿ. ಮತ್ತೆ ಈ ಮಾನವ ಜನ್ಮ ಬಂದಾಗ ಅದು ನೋಡಿ, ನಾವ್ ಇವಾಗ ಯಾವ ಜನ್ಮದ ಪುಣ್ಯವೋ ನಮ್ಗಿಂತಹ ಉತ್ತಮೋತ್ತಮವಾದ ಜ್ಞಾನ ಸಿಕ್ಕಿದೆ. ಜ್ಞಾನ ಸಿಕ್ಕಿದಾಗ್ಲೂ ನಾವು ಅದನ್ನ ಸೀರಿಯಸ್ ಆಗಿ ತಗೊಂಡಲೆ ನಾವು ವ್ಯರ್ಥ ಮಾಡ್ಬಿಟ್ರೆ ಈ ಮಾನವ ಜನ್ಮವನ್ನ ಅಲ್ವಾ, ನಮ್ಮನ್ನ ಮೂಢರು ಅಂತಾನೆ ಕರೀತಾರೆ ಅಲ್ವಾ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಚಿತ್ರಕೇತು ಮಹಾರಾಜ, ಯಾರು ಅವರ ಗುರಿಯಿಂದ ಮನುಷ್ಯ ಜನ್ಮದಲ್ಲಿ ಉತ್ತಮ ಗುರಿಯಿಂದ ಅವರು ಅದರಿಂದ ಡಿವಿಯೇಟ್ ಆಗೋದಿಲ್ಲ, ಅತ್ತಿತ್ತ ಸರಿಯೋದಿಲ್ಲ. ನಿನ್ನ ಆಲೋಚನಾ ರೀತಿಯ ಜೀವಿಕಾ ವೃತ್ತಿಗಳನ್ನು ವ್ಯಕ್ತಿಗೆ ಶ್ರೀಮದ್ ಭಾಗವತದಲ್ಲಿ ಹಾಗೂ ಭಗವದ್ಗೀತೆಯಲ್ಲಿ ಉಪದೇಶಿಸಲಾಗಿದೆ ಅಲ್ವಾ. ಭಗವಂತ ಏನ್ ಆದೇಶವನ್ನ ಅವ್ರ ಇಚ್ಛೆ ಏನಿದೆ ಅದನ್ನ ಅವರು ಭಗವದ್ಗೀತಾ ಭಾಗವತದಲ್ಲಿ ಅದ್ರ ಉಪದೇಶವನ್ನ ಮಾಡಿದ್ದಾರೆ. ಮೇಲು ಕೀಳುಗಳೆಂಬುದಿಲ್ಲದೆ ಚರಾಚರವಾದ ಎಲ್ಲರಿಗೂ ಸಮಾನಾದವನಾದ ನಿನ್ನ ಮೇಲ್ವಿಚಾರಣೆಯಲ್ಲಿ ವೃತ್ತಿ ಧರ್ಮಗಳನ್ನ ಆಚರಿಸುವವರನ್ನು ಆರ್ಯರೆಂದು ಕರೆಯುತ್ತಾರೆ ಅಲ್ವಾ. ನಾವಿವಾಗ ಭಾಗವತಮಲ್ಲಿ ನೋಡಿದ್ವಿ ಅಲ್ವಾ, ಪ್ರಜಾ ಅಂದ್ರೆ ಏನು? ಪ್ರಜಾ ಅಂದ್ರೆ ಬರೇ ಮನುಷ್ಯರೊಬ್ರೇ ಅಲ್ಲ. ನಾವು ಇಷ್ಟು ಸಹ ನಾವು ಮನುಷ್ಯರು ಮಾತ್ರ ಪ್ರಜಾ ಅನ್ಕೊಂಡಿದ್ವಿ ಅಲ್ವಾ. ನಮ್ಗೆ ಈಗ್ಲೇ ಗೊತ್ತಾಗಿದ್ದು ಪ್ರತಿಯೊಂದು ಜೀವರಾಶಿ ಯಾರೆಲ್ಲ ಆ ಒಂದು ರಾಜ್ಯದಲ್ಲಿ ಜನ್ಮವನ್ನ ಪಡೆದಿರ್ತಾರೋ ಅವ್ರನ್ನೆಲ್ಲರನ್ನೂ ಪ್ರಜಾ ಅಂತ ಕರೀತಾರೆ. ಉತ್ತಮ ರಾಜ ಏನ್ ಮಾಡ್ತಾರೆ, ಅವರು ಎಲ್ಲರನ್ನು ಸರಿಸಮನರಾಗಿ ಕಾಣ್ತಾರೆ ನೋಡಿ. ಅದೇ ಅಂದ್ರೆ ಅವರು ಭಗವಂತನ ಆ ಹೋಲಿಕೆಯನ್ನ ಪಡೆದಿದ್ದಾರೆ. ಅವರು ಭಗವಂತನ ಗುಣವೇ ಆ ರಾಜರಲ್ಲಿ ಬಂದಿದೆ ಅಲ್ವಾ. ಭಗವಂತನು ಸಹ ಎಲ್ಲ ಜೀವರಾಶಿಗಳನ್ನು ಸಮನಾಗಿ ಕಾಣ್ತಾನೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ರೆ ಮೇಲು ಕೀಳು ಅನ್ನೋದೇ ಇಲ್ಲ ಭಗವಂತನಿಗೆ. ಚರಾಚರ ಚಲಿಸೋದು ಅಲ್ವಾ. ಇವಾಗ ನಾವೆಲ್ಲ ಚಲಿಸ್ತೀವಿ, ಆದ್ರೆ ಮರಗಳು ಚಲಿಸೋದಿಲ್ಲ, ಅಚರ. ಸೊ ಚರಾಚರ ಎಲ್ಲರಿಗೂ ಸಹ ಸಮಾನವಾಗಿ ನೋಡ್ತಾನೆ. ಅಂತವನ ಮೇಲ್ವಿಚಾರಣೆಯಲ್ಲಿ ಏನ್ ಹೇಳಿದ್ದಾರೆ ವೃತ್ತಿ ಧರ್ಮ, ನಿಮ್ಮ ವೃತ್ತಿಯನ್ನ ನೀವು ಆಚರಣೆ ಮಾಡ್ಬೇಕು ಅಂತ ನಮ್ಗೆ ಏನು ಭಗವಂತ ಹೇಳಿದ್ದಾರೆ, ಯಾರದನ್ನ ಆಚರಿಸ್ತಾರೋ ಅವ್ರನ್ನ ಆರ್ಯರು ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಆರ್ಯರು ದೇವೋತ್ತಮ ಪರಮ ಪುರುಷನಾದ ನಿನ್ನನ್ನು ಪೂಜಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ಭಗವಂತನ ಆದೇಶಗಳನ್ನ ಅರ್ಥ ಮಾಡ್ಕೊಂಡು ಅದೇ ತರ ಜೀವನವನ್ನ ಮಾಡ್ತಾರೆ ಅವ್ರನ್ನ ಆರ್ಯರು ಅಂತ ಕರೀತಾ ಇದ್ದಾರೆ ಇಲ್ಲಿ. ಸೊ ಭಾವಾರ್ಥ ನೋಡೋಣಂತೆ. ಭಾವಾರ್ಥ ಶಿಲಪ್ರಭುಪಾದವರಿಂದ ಶಿಲಪ್ರಭುಪಾದವರಿಗೆ ಜಯವಾಗಲಿ. ಭಾಗವತ ಧರ್ಮ ಮತ್ತು ಕೃಷ್ಣ ಕಥೆ ಇವು ಬೇರೆ ಬೇರೆ ಯಾವುದಲ್ಲ. ಪ್ರತಿಯೊಬ್ಬನು ಗುರುವಾಗಿ ಭಗವದ್ಗೀತೆ, ಶ್ರೀಮದ್ ಭಾಗವತ, ಪುರಾಣಗಳು, ವೇದಾಂತ ಸೂತ್ರಗಳು ಮತ್ತು ಅದೇ ರೀತಿಯ ವೇದ ಸಾಹಿತ್ಯದಲ್ಲಿನ ಕೃಷ್ಣನ ಉಪದೇಶಗಳನ್ನು ಎಲ್ಲರಿಗೂ ಬೋಧಿಸಬೇಕೆಂಬುದು ಶ್ರೀ ಚೈತನ್ಯ ಮಹಾಪ್ರಭುಗಳ ಅಭಿಲಾಷೆಯಾಗಿತ್ತು ಅಲ್ವಾ. ಚೈತನ್ಯ ಮಹಾಪ್ರಭುಗಳ ಅಭಿಲಾಷೆ ಏನಿತ್ತು, ಎಲ್ಲರನ್ನು ಅಂದ್ರೆ ಇಡೀ ಜಗತ್ತಿನ ಮೂಲೆ ಮೂಲೆಗೂ ಅಲ್ವಾ, ಗ್ರಾಮಕ್ಕೂ ಹಳ್ಳಿಗೂ ಸಹ ಈ ಒಂದು ಕೃಷ್ಣ ಪ್ರಜ್ಞೆ ಹರಡಬೇಕನ್ನೋದನ್ನೇ ಚೈತನ್ಯ ಮಹಾಪ್ರಭುಗಳ ಇಚ್ಛೆ ಇತ್ತು. ಅವರು ಸಹ 500 ವರ್ಷಗಳ ಹಿಂದೆ ಈ ಭರತ ಭೂಮಿಯಲ್ಲಿ ಕಾಣಿಸ್ಕೊಂಡಾಗ ಅವರು ಭಾರತದ ಉದ್ದಗಲಕ್ಕೂ ಅವರು ಸಂಚಾರ ಮಾಡಿ ಅವರು ಈ ಕೃಷ್ಣನ ಒಂದು ನಾಮವನ್ನ, ಆ ಕೃಷ್ಣ ಪ್ರೀತಿಯನ್ನ ಎಲ್ಲರಿಗೂ ಹಂಚಿದ್ದಾರೆ. ಅವರು ತುಂಬಾ ಕರುಣೆಯ ಅವತಾರ ಅಂತ ನಾವು ತಿಳ್ಕೊಂಡಿದೀವಿ ಚೈತನ್ಯ ಮಹಾಪ್ರಭುಗಳದ್ದು ಅಲ್ವಾ. ಸೊ ಅದೇ ತರನೇ ಇಲ್ಲಿನೂ ಹೇಳ್ತಾ ಇದಾರೆ, ಚೈತನ್ಯ ಮಹಾಪ್ರಭುಗಳ ಅಭಿಲಾಷೆ ಏನಿತ್ತೋ ಅದನ್ನ ನೆರವೇರಿಸಿದ್ ಯಾರು? ನಮ್ಮ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ್ರು ಅಲ್ವಾ. ಸರಸ್ವತಿ ಠಾಕೂರ್ ಅವರ ಆಜ್ಞೆ ಅದೇ ಆಗಿದ್ದು. ನೀವ್ ಇವಾಗ ಆಂಗ್ಲ ಭಾಷೆ ಮಾತಾಡ್ಲಿಕ್ಕೆ ಬರುತ್ತೆ, ನೀವು ಯಾಕೆ ಆಂಗ್ಲ ಭಾಷೆ ಬಲ್ಲಂತಹ ದೇಶಗಳಿಗೆ ಹೋಗ್ಬಿಟ್ಟು ನೀವು ಈ ಕೃಷ್ಣ ಪ್ರಜ್ಞೆನ ನೀವು ಯಾಕೆ ಪ್ರಚಾರ ಮಾಡಬಾರ್ದು ಅಂತ ಕೇಳ್ತಾರೆ ಅಲ್ವಾ. ನೋಡಿ ಪ್ರಭುಪಾದ್ರು ಅದನ್ನ ಅವರ ಹಾರ್ಟ್ ಅಂಡ್ ಸೋಲ್ ಅಂತ ನಾವೇನ್ ಕರಿತೀವಿ ಆ ತರ ಅವ್ರು ಅದನ್ನ ತಗೊಂಡು ತಮ್ಮ ಜೀವನದ ಪೂರ್ತಿನೂ ಅವರು ಅದಕ್ಕೋಸ್ಕರ ಪರಿಶ್ರಮವನ್ನ ಅವರು ಪಡ್ತಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಅಭಿಲಾಷೆ ಏನು ಅಂತಂದ್ರೆ ನಮ್ಮ ಧರ್ಮದಲ್ಲಿ ಏನಿದೆ ಆ ತತ್ವಗಳು ಅದು ಪ್ರತಿಯೊಬ್ಬರಿಗೂ ಸಹ ಅದು ಸಿಗ್ಬೇಕು ಅಂತ ಹೇಳ್ಬಿಟ್ಟು. ನಾಗರಿಕತೆಯಲ್ಲಿ ಮುಂದುವರೆದವರಾದ ಆರ್ಯರು ಭಾಗವತ ಧರ್ಮವನ್ನ ಆಚರಿಸುತ್ತಾರೆ. ಸೊ ಆರ್ಯರು ಅಂದ್ರೆ ಯಾರು ಅಂತಂದ್ರೆ ಯಾರು ಈ ಭಾಗವತ ಧರ್ಮವನ್ನ ಆಚರಿಸ್ತಾರೋ ಅವರು ನಾಗರಿಕತೆಯಲ್ಲಿ ಮುಂದುವರೆದಂಗೆ. ಈಗ ನೋಡಿ ನಮ್ಗೆ ಉಲ್ಟಾ ಆಗೋಗ್ಬಿಟ್ಟಿದೆ ಅಲ್ವಾ. ಇವಾಗ ಯಾರು ತುಂಬಾ ಫಾರ್ವರ್ಡ್ ಅಂತಾರೋ ಅವ್ರಿಗೆ ದೇವ್ರಂದ್ರೆ ಆಗೋದಿಲ್ಲ ಅಲ್ವಾ. ಸೊ ದೇವ್ರನ್ನ ಯಾರಾದ್ರೂ ನಂಬ್ತಾ ಇದ್ರೆ ಅವರು ತುಂಬಾ ಮೂಢರು, ಸೂಪರ್ಸ್ಟಿಷಿಯಸ್ ಅಂತ ಹೇಳ್ತಾರೆ ಅಲ್ವಾ.
ಸೊ ಆದ್ರೆ ಇಲ್ಲಿ ನಮ್ಗೆ ಭಾಗವತಮಲ್ಲಿ ಏನ್ ಹೇಳ್ತಾ ಇದಾರೆ, ಯಾರು ಭಗವಂತನಿಗೆ ಶರಣಾಗಿ ಭಗವಂತನ ತತ್ವಗಳ ಅನುಸಾರವಾಗಿ ಜೀವನವನ್ನ ಮಾಡ್ತಾರೋ ಅವರು ನಾಗರಿಕರು, ಅವರು ಆರ್ಯರು ಅಂತ ಹೇಳ್ತಿದ್ದಾರೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ಪ್ರಹ್ಲಾದ ಮಹಾರಾಜನು ಕೇವಲ 5 ವರ್ಷದ ಮಗುವಾಗಿದ್ದರೂ ಹೀಗೆಂದು ನುಡಿದನು. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನ್ ಇಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಸೊ 7ನೇ ಸ್ಕಂದದಲ್ಲಿ ಏನು ಇರುವಂತಹ ಹೆಚ್ಚು ಅಧ್ಯಾಯಗಳು ಪ್ರಹ್ಲಾದ ಮಹಾರಾಜನ ಕುರಿತಾಗೇ ಇದೆ ಅಲ್ವಾ. ಪ್ರಹ್ಲಾದ ನರಸಿಂಹ ಮತ್ತೆ ಹಿರಣ್ಯಕಶಿಪುವಿನ ಕುರಿತಾಗೆ ಇರುವಂತದ್ದು. ಸೊ ಅದರಲ್ಲಿ ಇಲ್ಲಿ ಯಾರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಪ್ರಹ್ಲಾದ ಅವರು ಅಂದ್ರೆ ನಾವ್ ಏನನ್ನ ಮಾಡ್ಬೇಕು, ಎಷ್ಟು ಬೇಗ ನಾವು ಈ ಭಾಗವತ ಧರ್ಮವನ್ನ ಪರಿಪಾಲನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶಾಲಾ ಕೊಠಡಿಯಲ್ಲಿ ಬೋಧಕರಿಲ್ಲದ ಸಮಯಾವಕಾಶ ಒದಗಿದಾಗ ಪ್ರಹ್ಲಾದ ಮಹಾರಾಜನು ತನ್ನ ಸಹಪಾಠಿಗಳಿಗೆ ಭಾಗವತ ಧರ್ಮವನ್ನ ಉಪದೇಶಿಸುತ್ತಿದ್ದನು ಅಲ್ವಾ. ಸೊ ಪ್ರಹ್ಲಾದ ಮಹಾರಾಜ ಅವರು ಶುಕ್ಲಾಚಾರ್ಯರ ಮಕ್ಕಳು, ಅಂದ್ರೆ ಅವರ ಒಂದು ಪಾಠಶಾಲೆಯಲ್ಲಿ ಅವರು ಕಲಿತಾ ಇರ್ತಾರೆ ಅಲ್ವಾ. ಹಿರಣ್ಯಕಶಿಪು ಏನು ಅಂತಂದ್ರೆ ಅವನಿಗೆ ಎಲ್ಲ ಈ ರಾಜ್ಯಭಾರ ಮಾಡೋದು ಹೇಗೆ, ಮತ್ತೆ ಈ ನೀತಿ, ಈ ಸಾಮಾಜಿಕ ರಾಜಕೀಯ ಇದನ್ನೆಲ್ಲ ಪಾಠಗಳನ್ನ ಕಲಿಸಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಅಮರ್ಕ ಅವ್ರ ಹತ್ರ ಬಿಟ್ಟಿರ್ತಾರೆ ಅಲ್ವಾ. ಆದ್ರೆ ಇಲ್ಲಿ ಏನನ್ನ ಕಲ್ತ್ಕೋತಾರೆ ಪ್ರಹ್ಲಾದ ಮಹಾರಾಜರು, ಅವ್ರು ಯಾವಾಗ್ಲೂ 3 ಹೊತ್ತುನು ಭಗವಂತನಲ್ಲೇ ಅವ್ರ ಮನಸ್ಸೆಲ್ಲ ಭಗವಂತನ ಕುರಿತಾಗೆ ಇರುತ್ತೆ ಅಲ್ವಾ. ನಾರದರು ಆಲ್ರೆಡಿ ಅವರು ತಾಯಿಯ ಹೊಟ್ಟೆಲಿದ್ದಾಗ್ಲೇನೆ ಅವರು ಬೋಧಿಸ್ಬಿಟ್ಟಿರ್ತಾರೆ. ಯಾವಾಗ್ಲೂ ಅವರು ಭಗವಂತನ ಕುರಿತಾಗಿ ಅವರು ಧ್ಯಾನ ಮಾಡ್ತಾ ಇರ್ತಾರೆ. ಯಾವಾಗ ಆ ಶಾಲೆಯಲ್ಲಿ ಷಂಡ ಮತ್ತೆ ಅಮರ್ಕ ಇಲ್ದಲೇ ಇದ್ದಾಗ ಅವರು ಈ ಭಾಗವತ ಧರ್ಮವನ್ನ ತನ್ನ ಸ್ನೇಹಿತರಿಗೆ ಅವರು ಬೋಧಿಸ್ತಾ ಇರ್ತಾರೆ. ಪ್ರಾರಂಭದಿಂದಲೇ ಎಂದರೆ 5 ವರ್ಷದವರಾಗಿದ್ದಾಗಿನಿಂದಲೇ ಬಾಲಕರಿಗೆ ಭಾಗವತ ಧರ್ಮವನ್ನು ಉಪದೇಶಿಸಬೇಕೆಂಬುದು ಪ್ರಹ್ಲಾದ ಮಹಾರಾಜನು ಹೇಳುತ್ತಿದ್ದನು ಅಲ್ವಾ. ಎಷ್ಟು ಚಿಕ್ಕ ವಯಸ್ಸಲ್ಲಿ ಸಾಧ್ಯವೋ ಅಷ್ಟು ಚಿಕ್ಕ ವಯಸ್ಸಿಗೆ ನಾವು ಈ ಭಾಗವತ ಧರ್ಮವನ್ನ ನಮ್ಮ ಮಕ್ಕಳಿಗೆ ಬೋಧಿಸ್ಬೇಕು. ನೋಡಿ ಎಷ್ಟು ಕಡಿಮೆ ಅಂದ್ರೆ ಇಲ್ಲಿ 5 ವರ್ಷ ಅಂತ ಹೇಳ್ತಾ ಇದ್ದಾರೆ. ನಾವು ಇವಾಗ ಶೀಲ ಪ್ರಭುಪಾದರನ್ನು ನೋಡಿದ್ವಿ, 5 ವರ್ಷ ಬಾಲಕ ಇದ್ದಾಗ್ಲೇನೆ ಅವರು ರಥಯಾತ್ರೆಯನ್ನ ಅವರು ನಡೆಸಿದ್ರು ಅಲ್ವಾ. ಪ್ರಹ್ಲಾದ 5 ವರ್ಷದ ಬಾಲಕ ಇದ್ದಾಗ್ಲೇನೆ ಅವನು ರಾಜ್ಯವನ್ನ ತೊರೆದು ಅವನು ಕಾಡಿಗೆ ಹೋಗಿ ಅವನು ಭಗವಂತನ ದರ್ಶನವನ್ನ ಅವನು ಪಡಿತಾನೆ. ಅದನ್ನ ಇಲ್ಲಿ ಪ್ರಹ್ಲಾದ ಮಹಾರಾಜರು ಹೇಳ್ತಾ ಇದ್ದಾರೆ. ಮಾನವ ಜನ್ಮವು ಲಭಿಸುವುದು ಬಹು ಅಪರೂಪವಾದ ಕಾರಣ ಭಾಗವತ ಧರ್ಮವನ್ನು ಅರ್ಥ ಮಾಡಿಕೊಳ್ಳಲು ಈ ಜನ್ಮ ಉದ್ದಿಷ್ಟವಾದುದೆಂಬುದು ಪ್ರಹ್ಲಾದ ಮಹಾರಾಜನ ಅಭಿಮತವಾಗಿತ್ತು ಅಲ್ವಾ. ಮಾನವ ಜನ್ಮ ಪಡಿಬೇಕಂದ್ರೆ ನಾವು ಈ 84 ಲಕ್ಷ ಜೀವರಾಶಿಗಳನ್ನ ದಾಟಿ ನಾವು ಮಾನವ ಜನ್ಮವನ್ನ ಪಡಿಬೇಕು. ಮಾನವ ಜನ್ಮವನ್ನ ಪಡೆದಿದ್ದ ಮಾತ್ರಕ್ಕೆ ನಾವು ಈ ಭಾಗವತ ಧರ್ಮವನ್ನ ನಾವು ಅದರ ಸಂಪರ್ಕಕ್ಕೆ ಬರ್ತೀವಿ ಅಂತಾನು ಹೇಳಕ್ ಆಗೋದಿಲ್ಲ ಅಲ್ವಾ. ನಾವ್ ಎಲ್ಲೋ ಒಂದು ಕಡೆ ಹುಟ್ಟಿದ್ರೆ ನಮ್ಗೆ ಈ ಭಾಗವತ ಧರ್ಮದ ಸಂಪರ್ಕಕ್ಕೆ ಬರೋದಿಲ್ಲ ಅಲ್ವಾ. 84 ಲಕ್ಷ ಜೀವರಾಶಿಗಳನ್ನ ದಾಟ್ಬೇಕು. ಮತ್ತೆ ಮಾನವ ಜನ್ಮ ಸಿಕ್ತಾಗ್ಲೂ ನಮ್ಗೆ ಸಿಗುತ್ತೆ ಅಂತ ನಮ್ಗೆ ಗ್ಯಾರಂಟಿ ಇಲ್ಲ. ಸಿಕ್ದಾಗ್ಲೂ ನಾವ್ ಇದನ್ನ ಉಪಯೋಗಿಸ್ಕೊಂತೀವಿ ಅಂತಾನು ಗ್ಯಾರಂಟಿ ಇಲ್ಲ ಅಲ್ವಾ. ಅದಕ್ಕೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿತ್ತು ಅದನ್ನೇ. ಸೊ ಭಾಗವತ ಧರ್ಮವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೇನೆ ನಾವು ಈ ಜನ್ಮವನ್ನ ನಾವು ಉಪಯೋಗಿಸ್ಕೋಬೇಕು ಅನ್ನೋದೇ ಪ್ರಹ್ಲಾದ ಮಹಾರಾಜನ ಅಭಿಮತವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮಪುರುಷನ ಬೋಧನೆಗಳಿಗೆ ಅನುಸಾರವಾಗಿ ಜೀವಿಸುವುದೇ ಭಾಗವತ ಧರ್ಮ. ನೋಡಿ ಎಷ್ಟು ರೀತಿಯಲ್ಲಿ ಭಾಗವತ ಧರ್ಮವನ್ನ ಅವರು ಇಲ್ಲಿ ಡೆಫಿನೇಷನ್ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇದಕ್ಕಿಂತ ಮುಂಚೆ ಹೇಳಿದ್ರು, ಯಾರು ಭಗವಂತನಿಗೆ ಶರಣಾಗ್ತಾರೋ ಅದನ್ನ ಭಾಗವತ ಧರ್ಮ ಅಂತ ಕರೀತಾರೆ. ಮತ್ತೆ ಭಗವಂತ ಹೇಳಿರೋ ಮಾತುಗಳನ್ನ ಯಾರು ಪರಿಪಾಲನೆ ಮಾಡ್ತಾರೋ ಅದನ್ನ ಭಾಗವತ ಧರ್ಮ ಅಂತ ಹೇಳಿದ್ರು. ಈಗ ಏನ್ ಹೇಳ್ತಾ ಇದಾರೆ, ಭಗವಂತನ ಪರಮ ಪುರುಷನ ಬೋಧನೆಗಳಿಗೆ ಅನುಸಾರವಾಗಿ ಜೀವಿಸುವುದೇ ಭಾಗವತ ಧರ್ಮ. ಅದರಲ್ಲಿ 4 ವಿಭಾಗಗಳಾಗಿ ಅವರು ವಿಂಗಡಿಸಿದ್ದಾರೆ ಈ ಮಾನವ ವರ್ಣ ಅಂದ್ರೆ ಮಾನವ ಸಮಾಜವನ್ನ. ಸೊ ಅದರ ಅನುಗುಣವಾಗಿ ನಾವು ಜೀವನವನ್ನ ಮಾಡ್ಬೇಕು. ಅವಾಗ ಅಂತವ್ರನ್ನ ಭಾಗವತ ಧರ್ಮವನ್ನ ಇವರು ಆಚರಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗತ್ತೆ ಅಂತ ಹೇಳ್ತಿದ್ದಾರೆ. ಭಗವಂತನು ಮಾನವ ಸಮಾಜವನ್ನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂದು 4 ಸಾಮಾಜಿಕ ವರ್ಣಗಳಾಗಿ ವಿಂಗಡಿಸಿರುವುದನ್ನ ಭಗವದ್ಗೀತೆಯಲ್ಲಿ ಕಾಣಬಹುದಾಗಿದೆ. ಹಾಗೆಯೇ ಪುರಾಣಗಳು ಮತ್ತು ಇತರ ವೈದಿಕ ಸಾಹಿತ್ಯವು ಆಧ್ಯಾತ್ಮಿಕ ಜೀವನಕ್ಕೆ 4 ಆಶ್ರಮಗಳನ್ನು ವಿಧಿಸುತ್ತವೆ ಅಲ್ವಾ. ಸೊ ನಾವು ಮಾಡುವಂತಹ ಒಂದು ಕೆಲಸ ಮತ್ತೆ ಗುಣಕ್ಕೆ ಅನುಗುಣವಾಗಿ 4 ವಿಭಾಗಗಳಿದೆ, ಅಂದ್ರೆ ವರ್ಣಗಳು ಅಂತ ಕರಿತೇವೆ. ಮತ್ತೆ ಅದೇ ತರ ನಾವು ಆಧ್ಯಾತ್ಮಿಕ ಉನ್ನತಿಗೋಸ್ಕರ 4 ವಿಭಾಗಗಳಾಗಿ ವಿಂಗಡಿಸಿದೀವಿ. ಅದ್ ಯಾವ್ದು ಅಂತಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸ. ಸೊ ಈ ವರ್ಣ ಮತ್ತೆ ಆಶ್ರಮ ಈ ಎರಡನ್ನೂ ಸಹ ನಾವು ಪಾಲನೆ ಮಾಡಿದಾಗ ನಾವಿಲ್ಲಿ ಭಾಗವತ ಧರ್ಮವನ್ನ ನಾವು ಪರಿಪಾಲನೆ ಮಾಡ್ತಾ ಇದೀವಿ. ಮತ್ತೆ ನಾವು ಆರ್ಯರು ಅಂತ ಹೇಳ್ಬಿಟ್ಟು ಇಲ್ಲಿ ಪರಿಗಣಿಸಲ್ಪಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾಗವತ ಧರ್ಮದ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ದೇವೋತ್ತಮ ಪರಮ ಪುರುಷನ ಬೋಧನೆಗಳ ಪ್ರಕಾರ ಜೀವಿಸುವ ಮಾನವ ಜನ್ಮದ ಜನವರ್ಗವನ್ನ ಆರ್ಯರು ಎಂದು ಕರೆಯಲಾಗಿದೆ. ನಾವು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು. ನನಗೆ ಈ ಪಾರ್ಟ್ ಮಾತ್ರ
ಮಾತ್ರ ಇಷ್ಟ ಆಗ್ತಿದೆ, ಈ ಪಾರ್ಟ್ ಇಷ್ಟ ಆಗ್ತಿಲ್ಲ ಕೃಷ್ಣ ಹೇಳಿರೋದು ನನಗೆ. ಓಕೆ, ನಾನು ಕೇಳ್ತೀನಿ, ಬೇಕಂದ್ರೆ ಭಾಗವತಮನ್ನ ಕೇಳ್ತೀನಿ, ಭಗವದ್ಗೀತೆನ ಕೇಳ್ತೀನಿ. ಆದ್ರೆ ಇದೇನಿದು ಬೆಳಗ್ಗೆ 4 ಗಂಟೆಗೆ ಎದ್ದು ಈ ಮಂಗಳಾರತಿ ಅಟೆಂಡ್ ಮಾಡೋದು, ಈ 16 ಸುತ್ತು ಜಪ ಮಾಡೋದು, ಇದೆಲ್ಲ ನನ್ಗೆ ಕಷ್ಟ, ಇದನ್ನ ನಾನು ಮಾಡೋದಿಲ್ಲ, ಉಪವಾಸ ಆಗೋದಿಲ್ಲ. ಇದನ್ನ ಮಾಡ್ತೀನಿ, ಪ್ರಸಾದ ಸ್ವೀಕಾರ ಮಾಡ್ತೀನಿ. ಆತರ ನಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನ ನಾವು ಪಾಲಿಸಿದಾಗ ನಾವು ಭಾಗವತ ಧರ್ಮವನ್ನ ಪಾಲಿಸ್ತಾ ಇದೀವಿ ಅಂತಲ್ಲ. ಕಟ್ಟುನಿಟ್ಟಾಗಿ ನೋಡಿ, ಭಾಗವತ ಧರ್ಮದ ತತ್ವಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ದೇವೋತ್ತಮ ಪರಮಪುರುಷನ ಬೋಧನೆಗಳ ಪ್ರಕಾರ ಜೀವಿಸುವ ಮಾನವ ಸಮಾಜದ ಜನವರ್ಗವನ್ನ ಆರ್ಯರು ಎಂದು ಕರೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಉಪದೇಶಗಳಿಂದ ಅತ್ತಿತ್ತ ಸರಿಯದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಆರ್ಯ ಜನರ ನಾಗರಿಕತೆಯು ಉತ್ಕೃಷ್ಟವಾದುದಾಗಿದೆ ಅಲ್ವಾ. ಯಾರು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ಅಲ್ವಾ. ಇವಾಗ ಅದಕ್ಕೆ ನಾವು ನೋಡಿದ್ವಿ ಅಲ್ಲ, ಇವಾಗ ಅಮೇರಿಕನರು ನೋಡಿ, ಅಮೇರಿಕನರು ಅವರು ಈ ಭಾಗವತ ಧರ್ಮದ ಸಂಪರ್ಕಕ್ಕೆ ಬಂದಿದ ತಕ್ಷಣ, ಪ್ರಭುಪಾದರ ಸಂಪರ್ಕಕ್ಕೆ ಬಂದಿದ ತಕ್ಷಣ ತಮ್ಮ ಜೀವನವನ್ನೇ ಅದಕ್ಕೆ ಮುಡಿಪಾಗಿ ಇಟ್ರು ಅಲ್ವಾ. ಎಷ್ಟು ಜನ ಸನ್ಯಾಸವನ್ನ ಸ್ವೀಕಾರ ಮಾಡಿದ್ರು, ಇಡೀ ಮಾನವ ಕುಲದ ಉದ್ಧಾರಕ್ಕೆ ಈ ಕೃಷ್ಣ ಪ್ರಜ್ಞೆಯನ್ನ ಎಲ್ಲರಿಗೂ ಪ್ರಚಾರ ಮಾಡ್ಲಿಕ್ಕೆ ತಮ್ಮ ಜೀವನವನ್ನ ಅವರು ಮುಡಿಪಾಗಿ ಇಟ್ಬಿಟ್ರು ಅಲ್ವಾ. ಈಗ ನಮ್ಗೆ ಅವರಷ್ಟು ನಮ್ಗೆ ಆ ಒಂದು ತುಡಿತನೇ ನಮ್ಗೆ ಬರೋದಿಲ್ಲ ಅಲ್ವಾ. ಕೇಳಿದ್ರು ಸಹ ತುಂಬಾ ಚೆನ್ನಾಗಿದೆ, ಅದನ್ನ ಮಾಡ್ಲಿಕ್ಕೆ ಬೇರೆಯವ್ರು ಇದ್ದಾರೆ, ನಾವು ಈ ತರನೇ ಜೀವನ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಆದ್ರೆ ಇದನ್ನ ಯಾರು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ ಅವ್ರನ್ನ ಇಲ್ಲಿ ಆರ್ಯರು ಅಂತ ಹೇಳ್ತಾ ಇದ್ದಾರೆ. ಈ ನಾಗರಿಕತೆಯು ವೃಕ್ಷಗಳು, ಜಂತುಗಳು, ಮಾನವರು ಮತ್ತು ಇತರ ಜೀವಿಗಳಲ್ಲಿ ತಾರತಮ್ಯವನ್ನ ಎಣಿಸುವುದಿಲ್ಲ ಅಲ್ವಾ. ಸೊ ಎಲ್ಲ ಭೂತ ಹಿತ ಅಂದ್ರೆ ಎಲ್ಲಾ ಜೀವರಾಶಿಗಳ ಹಿತವನ್ನ ಅವರು ಬಯಸ್ತಾರೆ. ಮತ್ತೆ ಯಾವುದೇ ಒಂದು ಭೇದ ಭಾವವನ್ನ ಅವರು ನೋಡೋದಿಲ್ಲ, ತಾರತಮ್ಯವನ್ನ ಅವರು ಎಣಿಸೋದಿಲ್ಲ. ಪಂಡಿತಾಹ ಸಮದರ್ಶಿನಃ, ಕೃಷ್ಣ ಪ್ರಜ್ಞೆಯಲ್ಲಿ ಒಳಿತಾದ ಶಿಕ್ಷಣ ಪಡೆದವರಾದ್ದರಿಂದ ಆರ್ಯರು ಎಲ್ಲ ಜೀವಿಗಳನ್ನ ಸಮದೃಷ್ಟಿಯಿಂದ ಕಾಣುವರು ಅಲ್ವಾ. ನಾವಿವಾಗ ಆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಉನ್ನತ ಹಂತವನ್ನ ನಾವು ಪಡೆದಾಗ ನಮ್ಗೆ ಯಾವ ಒಂದು ಮನಸ್ಥಿತಿಗೆ ಬರ್ತೀವಿ ನಾವು, ನಮ್ಗೆ ಭಗವದ್ಗೀತೆಯಲ್ಲಿ ನಾವು ಏನನ್ನ ತಿಳ್ಕೊಂಡ್ವಿ, ನಾವು ಈ ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡಾಗ. ಹರೇ ಕೃಷ್ಣ. ನಾವೆಲ್ಲ ಒಂದು ಸಮಾನ ಸಮಂ ಸರ್ವೇಶು ಭೂತೇಶು ಅಲ್ವಾ. ಎಲ್ಲ ಜೀವರಾಶಿಗಳು ಒಂದೇ ಅನ್ನೋ ಒಂದು ಮನಸ್ಥಿತಿಗೆ ನಾವು ಬರ್ತೀವಿ ಅಲ್ವಾ. ಅದಕ್ಕೆ ನಾವು ಅವಾಗ ವಸುದೈವ ಕುಟುಂಬಕಂಗ್ ಆಗುತ್ತೆ. ಇಲ್ಲಾಂದ್ರೆ ನಾವು ಎಲ್ಲರೂ ನೋಡಿದ್ರು ನಮ್ಗೆ ದ್ವೇಷ ಬರುತ್ತೆ ಅಲ್ವಾ. ನಮ್ಗೆ ಒಂಚೂರು ಅವರು ಯಾವ್ದ್ರಲ್ಲಾದ್ರೂ ಉನ್ನತವಾಗಿದ್ದಾಗ ನಮ್ಗೆ ಏನ್ ಅನ್ಸುತ್ತೆ, ಅವ್ರ ಮೇಲೆ ದ್ವೇಷ ಬರುತ್ತೆ ಅಲ್ವಾ. ಆದ್ರೆ ನಾವು ಭಗವಂತನನ್ನ ನಾವು ಕೇಂದ್ರದಲ್ಲಿ ಇಟ್ಕೊಂಡು ಎಲ್ಲರನ್ನೂ ಸಹ ಭಗವಂತನ ಅಂಶ, ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರು ಅಂತ ನಾವು ಯೋಚನೆ ಮಾಡಿದಾಗ ಏನಾಗುತ್ತೆ, ನಮ್ಗಲ್ಲಿ ದ್ವೇಷ ಭಾವನೆ ಬರೋದಿಲ್ಲ ಅಲ್ವಾ. ಸೊ ಅದನ್ನ ಆ ಒಂದು ಸಮದೃಷ್ಟಿ ಅನ್ನೋದು ಬರುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯ ತೃಪ್ತಿಗಾಗಿ ಮರಗಳನ್ನು ಕಡಿಯುವ ಮಾತು ಹಾಗಿರಲಿ, ಅನಗತ್ಯವಾದ ಸಣ್ಣದೊಂದು ಸಸಿಯನ್ನು ಕೂಡ ಆರ್ಯರು ಕಡಿಯುವುದಿಲ್ಲ ಅಂತ ಹೇಳ್ತಾರೆ. ನೋಡಿ, ನಾವು ಮನೆಯಲ್ಲಿ ಎಷ್ಟೊಂದು ಫರ್ನಿಚರ್ಸ್ ಮಾಡ್ಕೊಳ್ಲಿಕ್ಕೆ ನಾವು ಮರಗಳನ್ನ ಕಡ್ದು ಹಾಕ್ತಿವಿ ಅಲ್ವಾ. ನಮ್ಗೆ ಮರಗಳಿಗೆ ಜೀವ ಇರುತ್ತೆ ಅಂತ ನಾವು ಯೋಚನೆ ಮಾಡೋದಿಲ್ಲ ಅಲ್ವಾ. ನಮ್ ಮನೆಗೆ ಏನ್ ಬೇಕೋ ಫರ್ನಿಚರ್ ಅದು ರೆಡಿ ಆಗ್ಬೇಕಂತ ಯೋಚನೆ ಮಾಡ್ತೀವಿ. ಆದ್ರೆ ಇಲ್ಲಿ ಆರ್ಯರು ಅನ್ನೋರು ಯಾವ ತರ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು. ಅವರು ಒಂದು ಚಿಕ್ಕ ಸಸಿಗೂ ಸಹ ಅನಗತ್ಯವಾಗಿ ಅವರು ಅದಕ್ಕೆ ತೊಂದರೆ ಕೊಡೋದಿಲ್ಲ ಅಲ್ವಾ. ನಾವು ಬದುಕ್ಲಿಕ್ಕೆ ನಮಗ್ ಬೇಕು, ನಾವಿಲ್ಲಿ ಸಸ್ಯಗಳನ್ನ ತಿಂದೇ ನಾವು ಬದುಕ್ಬೇಕು ಅಲ್ವಾ. ಅದನ್ನ ಭಗವಂತನಿಗೆ ಅರ್ಪಿಸಿ ನಾವು ತಿಂದು ಬದುಕ್ಬೇಕಾಗತ್ತೆ. ಅಷ್ಟನ್ನ ಬಿಟ್ಟು ಈ ದೇಹ ಮತ್ತೆ ಆತ್ಮವನ್ನ ಪೋಷಣೆ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಬಿಟ್ಟು ಅವರು ಅನಗತ್ಯವಾಗಿ ಅವರು ಒಂದು ಚಿಕ್ಕ ಸಸಿಗೂ ಸಹ ಅವರು ನೋವನ್ನ ಉಂಟು ಮಾಡೋದಿಲ್ಲ. ಜಗತ್ತಿನಾದ್ಯಂತ ಈ ಹೊತ್ತು ಕೊಲೆಗಡುಕತನವು ಪ್ರಧಾನವಾಗಿದೆ. ಮಾನವರು ಮನಗಳನ್ನ ಕಡಿಯುತ್ತಿದ್ದಾರೆ, ಪ್ರಾಣಿಗಳನ್ನ ಕೊಲ್ಲುತ್ತಿದ್ದಾರೆ, ಇತರ ಮಾನವರನ್ನು ಕೊಂದು ಹಾಕುತ್ತಿದ್ದಾರೆ. ಇಂದ್ರಿಯ ತುಷ್ಟಿಗಾಗಿ ಇವೆಲ್ಲವನ್ನ ಮಾಡಲಾಗುತ್ತಿದೆ. ಇದು ಆರ್ಯರ ನಾಗರಿಕತೆ ಅಲ್ಲ. ನೋಡಿ, ಆರ್ಯರು ಅಂತಂದ್ರೆ ಯಾರಿಗೂ ತೊಂದರೆ ಕೊಡೋದಿಲ್ಲ ಅವರು. ಪ್ರಾಣಿಗಳಿಗೂ ತೊಂದರೆ ಕೊಡೋದಿಲ್ಲ, ಬೇರೆ ಮಾನವರಿಗೂ ತೊಂದರೆ ಕೊಡೋದಿಲ್ಲ, ಸಸ್ಯಗಳಿಗೂ ಸಹ ಅವರು ತೊಂದರೆ ಕೊಡೋದಿಲ್ಲ. ಇಲ್ಲಿ ಹೇಳಲಾಗಿರುವಂತೆ ಸ್ಥಿರಚರ ಸತ್ವ ಕದಂಬೇಶ್ವ ಪೃಥಗ್ದಿಯಃ, ಆರ್ಯರು ಉಚ್ಚ ಅಥವಾ ನೀಚ ಮಟ್ಟದ ಬದುಕುಗಳಲ್ಲಿ ವ್ಯತ್ಯಾಸವೆಣಿಸುವುದಿಲ್ಲ. ಇದನ್ನು ಅಪೃಥಗ್ದಿಯಃ ಎಂಬ ಶಬ್ದಗಳು ಸೂಚಿಸುತ್ತವೆ. ಎಲ್ಲ ಜೀವಿಗಳನ್ನು ಸಂರಕ್ಷಿಸಬೇಕು. ಮರಗಳು ಮತ್ತು ಗಿಡ ಗಂಟೆಗಳನ್ನು ಸೇರಿದಂತೆ ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ ಅಲ್ವಾ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಲ್ವಾ. ನಾವು ಈಶೋಪನಿಷತ್ತಲ್ಲಿ ಅದನ್ನೇ ನಾವು ತಿಳ್ಕೊಂಡಿರೋದು. ಇದೆಲ್ಲವೂ ಸಹ ಭಗವಂತನಿಗೆ ಸೇರಿರೋದು. ನಾವೆಲ್ಲ ಭಗವಂತನ ಮಕ್ಕಳಾಗಿರೋದ್ರಿಂದ ತಂದೆಯ ಆಸ್ತಿಯಲ್ಲಿ ಮಕ್ಕಳಿಗೆ ಪಾಲಿದೆ. ಅದೇ ತರ ನಮ್ಗೂ ಸಹ ಈ ಭಗವಂತನ ಆಸ್ತಿಯಲ್ಲಿ ಪಾಲಿದೆ. ಆದ್ರೆ ನಮ್ಮ ಪಾಲನ್ನ ಮಾತ್ರ ನಾವು ಸ್ವೀಕರಿಸ್ಬೇಕು. ನಾವು ಬೇರೆಯವರ ಪಾಲಿಗೆ ನಾವೇನಾದ್ರೂ ಆಸೆ ಪಟ್ರೆ ಸೊ ನಾವಲ್ಲಿ ಕಳ್ಳತನವನ್ನ ನಾವು ಮಾಡ್ದಂಗ ಆಗತ್ತೆ ಅಲ್ವಾ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಜೀವಿಗಳಿಗೂ ಸಹ ಬದುಕೋ ಹಕ್ಕಿದೆ. ಆರ್ಯರ ನಾಗರಿಕತೆಯ ಮೂಲ ತತ್ವ ಇದು. ಕೆಳಮಟ್ಟದ ಜೀವಿಗಳ ಮಾತಿರಲಿ, ಮಾನವ ನಾಗರಿಕತೆಯ ಮಜಲು ಮುಟ್ಟಿರುವ ಜೀವಿಗಳನ್ನು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರೆಂದೇ ವರ್ಗೀಕರಿಸಲೇಬೇಕಾಗಿದೆ.
ಭಗವದ್ಗೀತೆಯಲ್ಲಿ ಹೇಳಲಾಗಿರುವಂತೆ ದೇವೋತ್ತಮ ಪರಮಪುರುಷನ ಹಾಗೂ ವೇದ ಸಾಹಿತ್ಯದಲ್ಲಿನ ಉಪದೇಶಗಳನ್ನು ಬ್ರಾಹ್ಮಣರು ಪಾಲಿಸಬೇಕು. ಇವಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಅವರವರು ಏನನ್ನ ಪಾಲಿಸ್ಬೇಕಂತ ಭಗವಂತ ಹೇಳಾಗಿದೆ, ಅದೇ ರೀತಿಯಾಗಿ ಅವರು ಪಾಲನೆ ಮಾಡ್ಬೇಕು. ಇವಾಗ ಬ್ರಾಹ್ಮಣರು ಏನ್ ಮಾಡ್ಬೇಕು? ಪಠಣ್ ಪಾಠಣ್ ಯಜನ್ ಯಾಜನ್ ಅಲ್ವಾ, ದಾನ ಪ್ರತಿಗೃಹಣ ಅದನ್ನ ಮಾಡ್ಬೇಕು ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಅವರು ವೇದಗಳನ್ನ ಓದ್ಬೇಕು, ಮತ್ತೆ ಓದಿರೋದನ್ನ ಬೇರೆಯವ್ರಿಗೆ ಅವರು ಹೇಳ್ಕೊಡ್ಬೇಕು. ಅದೇ ತರ ಯಜ್ಞವನ್ನ ಮಾಡ್ಬೇಕು, ಮಾಡಿಸ್ಬೇಕು. ಮತ್ತೆ ಅವರು ದಾನವನ್ನ ಪಡ್ಕೋಬೇಕು, ದಾನವನ್ನ ಕೊಡ್ಬೇಕು. ಅವರು ಆ ದಿನದ ಕೊನೆಯಲ್ಲಿ ಅವ್ರ ಹತ್ರ ಏನು ಇರಬಾರ್ದು, ನಾಳೆಗೆ ಏನಪ್ಪಾ ಅಂತ ಅವ್ರಿಗೆ ಚಿಂತೆ ಇರ್ಕೂಡ್ದು. ಅವರು ನಾಳೆಗೆ ಅಂತ ಹೇಳ್ಬಿಟ್ಟು ಅವರು ಸಂಗ್ರಹಿಸ್ಕೋಕೂಡ್ದು ಅಲ್ವಾ. ದಾನವನ್ನ ಪಡ್ಕೋಬೇಕು, ಮತ್ತೆ ಅವರ ಅಗತ್ಯ ಮುಗ್ದಿದ ತಕ್ಷಣ ಮಿಕ್ಕಿರೋದನ್ನೆಲ್ಲವನ್ನು ಅವರು ಬೇರೆಯವರಿಗೆ ದಾನವಾಗಿ ಕೊಡ್ಬೇಕು. ಇದು ಬ್ರಾಹ್ಮಣರು ಮಾಡ್ಬೇಕಾಗಿರೋದು. ಈ ಪಾಲನೆಗೆ ಗುಣ ಮತ್ತು ಕರ್ಮಗಳು ಅರ್ಹತೆಯಾಗಬೇಕು. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ವ್ಯಕ್ತಿಯು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರ ಗುಣಗಳನ್ನು ಗಳಿಸಬೇಕು, ತನ್ನ ನಿಯತ ಕರ್ಮಗಳನ್ನ ಮಾಡಬೇಕು. ಆರ್ಯರು ಒಪ್ಪುವ ನಾಗರಿಕತೆ ಇದು. ಆರ್ಯರು ಇಂತಹ ನಾಗರಿಕತೆಯನ್ನು ಏಕೆ ಒಪ್ಪುತ್ತಾರೆ? ಕೃಷ್ಣನನ್ನು ಸಂತೃಪ್ತಗೊಳಿಸುವ ಕಾತರತೆ ಆರ್ಯರಿಗೆ ಇರುವುದರಿಂದ ಅವರದನ್ನು ಒಪ್ಪುತ್ತಾರೆ. ಇದು ಪರಿಪೂರ್ಣತೆಯ ನಾಗರಿಕತೆ ಅಂತ ಹೇಳ್ತಾರೆ. ಯಾಕೆ ಅವರು ಅವರ ಧರ್ಮವನ್ನ ಸರಿಯಾಗಿ ಪರಿಪಾಲನೆ ಮಾಡ್ತಾರೆ ಅಂತಂದ್ರೆ ಕೃಷ್ಣ ಹೇಳಿದ್ದಾರೆ. ಕೃಷ್ಣನ ಸಂತೋಷಕ್ಕೋಸ್ಕರ ಅವರು ತಮ್ಮ ತಮ್ಮ ಗುಣ ಕರ್ಮವನ್ನ ಕರ್ಮಕ್ಕೆ ಅನುಗುಣವಾಗಿ ಅವರು ಏನನ್ನ ಮಾಡ್ಬೇಕು ಅದನ್ನ ಅವರು ಪಾಲನೆ ಮಾಡ್ತಾರೆ. ಕೃಷ್ಣನ ಉಪದೇಶಗಳಿಂದ ಆರ್ಯರು ಅತ್ತಿತ್ತ ಸರಿಯುವುದಿಲ್ಲ. ನೋಡಿ, ಆರ್ಯರ ಬಗ್ಗೆ ಎಷ್ಟು ಹೇಳ್ತಾ ಇದಾರೆ ಪ್ರಭುಪಾದ್ರು. ಆರ್ಯರಂದ್ರೆ ಅವರು ಅತ್ತಿತ್ತ ಸರಿಯೋದಿಲ್ಲ ಅಲ್ವಾ. ನನಗಿದಿಷ್ಟ, ಕೃಷ್ಣ ಹೇಳಿದ್ರು ಇದನ್ ಮಾಡ್ತೀನಿ, ಅದು ಬೇಡ ಅಂತ ಅವ್ರು ಹೇಳದೇ ಇಲ್ಲ. ಅವರು ಕಟ್ಟುನಿಟ್ಟಾಗಿ ಅವರು ಪಾಲನೆ ಮಾಡ್ತಾರೆ. ಅವರು ಅತ್ತಿತ್ತ ಸರಿಯೋದಿಲ್ಲ. ಅವನ ಬಗೆಗೆ ಅವರು ಸಂದೇಹಿಗಳು ಅಲ್ಲ ಅಲ್ವಾ. ಇವಾಗ ನಾವು ಅರ್ಜುನನನ್ನ ನೋಡಿದ್ವಿ, ಕೃಷ್ಣ ಏನ್ ಹೇಳಿದ್ರು ಅದನ್ನ ಅವರು ಮಾಡಿದ್ರು ಅಲ್ವಾ. ಅವ್ರು ಏನು ಆರ್ಗ್ಯೂ ಮಾಡದೇ ಇಲ್ಲ ಅಲ್ವಾ. ಇವಾಗ ಕರ್ಣನ್ಗೆ ನೀನು ಕೊಲ್ಲು ಅಂತ ಹೇಳಿದಾಗ ಕೃಷ್ಣ ಏನ್ ಹೇಳ್ತಾರೋ ಅವ್ರು ಅದನ್ನ ಮಾಡ್ತಾರೆ. ನೀನ್ ಇವಾಗ ಏನು ಈ ರಥದಿಂದ ನೀನು ಎಗ್ರು ಅಂತ ಹೇಳಿದಾಗ ಅವ್ರು ಜಂಪ್ ಮಾಡೋದಾಗ ಜಂಪ್ ಮಾಡ್ತಾರೆ ಅಲ್ವಾ. ಆಮೇಲೆನೆ ಅವ್ರು ಕೇಳ್ತಾರೆ. ಕೃಷ್ಣ ಹೇಳಿದ್ಮೇಲೆ ಅವರು ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತಾರೆ ಅಲ್ವಾ. ಅಂತವ್ರನ್ನ ಆರ್ಯರು ಅಂತ ಕರೆಯೋದು. ಅದನ್ನ ಇಲ್ಲಿ ಹೇಳ್ತಾರೆ. ಅವ್ರಿಗೆ ಸಂದೇಹನೂ ಇರೋದಿಲ್ಲ. ಕೃಷ್ಣ ಹೇಳಿದ್ಮೇಲೆ ಸಂದೇಹ ಇರೋದಿಲ್ಲ. ಯಾಕಂದ್ರೆ ಅವ್ರು ಏನೇ ಮಾಡಿದ್ರು ಕೃಷ್ಣ ನಮ್ಮ ಒಳ್ಳೆದಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಂಬಿಕೆ ಇರುತ್ತೆ. ಆದರೆ ಅನಾರ್ಯರು ಮತ್ತಿತರ ಆಸುರಿ ಜನರು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದ ಉಪದೇಶಗಳಂತೆ ನಡೆಯುವುದಲ್ಲಿ ವಿಫಲರಾಗುತ್ತಾರೆ. ನೋಡಿ, ಭಗವದ್ಗೀತೆಯಲ್ಲಿ ನಮ್ಗೆ ಕೃಷ್ಣ ಏನ್ ಹೇಳಿದಾರೋ ಅದರ ತರ ನಾವು ನಡಿಲಿಲ್ಲ ಅಂತಂದ್ರೆ ನಮ್ಮನ್ನ ನಾವು ಆರ್ಯರು ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆಲ್ಲ ಜೀವಿಗಳನ್ನ ಶೋಷಿಸಿ ತಮ್ಮ ಇಂದ್ರಿಯ ತೃಷ್ಟಿಯನ್ನ ಸಾಧಿಸಿಕೊಳ್ಳುವ ಶಿಕ್ಷಣವು ಅವರಿಗಾಗಿದೆ ಅಲ್ವಾ. ನೋಡಿ, ಬೇರೆ ಏನೂ ಅಲ್ಲ. ನಮ್ಗೆ 4 ತತ್ವಗಳೇನಿದೆ ಇಸ್ಕಾನ್ ಸಂಸ್ಥೆಯಲ್ಲಿ ನಾವು ಪಾಲನೆ ಮಾಡುವಂತದ್ದು. ಸೊ ನಾವು ಮಾಂಸಾಹಾರವನ್ನ ನಾವು ತಿನ್ಕೂಡ್ದು. ಇಲ್ಲಿ ನಾವು ಮಾಂಸಾಹಾರವನ್ನ ತಿಂದ್ರೆ ಏನಾಗುತ್ತೆ? ಬೇರೆ ಜೀವಿಗಳಿಗೆ ನಾವು ತೊಂದರೆಯನ್ನ ಕೊಟ್ಟಂಗಾಗತ್ತೆ ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಇಂದ್ರಿಯ ತುಷ್ಟಿಗೋಸ್ಕರ ನಾವೇನಾದ್ರೂ ಈಗ ಬೇರೆ ಜೀವಿಗಳನ್ನ ಶೋಷಣೆ ಮಾಡಿದ್ರೆ, ಸೊ ಇವಾಗ ನಾವು ಅಂದ್ರೆ ಅಂತಹ ಒಂದು ಶಿಕ್ಷಣ ಇದ್ದಾಗ ನಮ್ಮನ್ನ ನಾವು ಆರ್ಯರು ಅಂತ ಕರ್ಕೊಂಡ್ಲಿಕ್ಕೆ ಸಾಧ್ಯ ಇಲ್ಲ. ನೂನಂ ಪ್ರಮತ್ತಃ ಕುರುತೆ ವಿಕರ್ಮ ಇಂದ್ರಿಯ ತುಷ್ಟಿಗಾಗಿ ಎಲ್ಲ ನಿಷಿದ್ಧ ಕರ್ಮಗಳನ್ನು ಆಚರಿಸುವುದೊಂದೇ ಅವರ ವೃತ್ತಿಯಾಗಿದೆ. ನೋಡಿ, ಇವಾಗ ಅನಾರ್ಯರು ಏನ್ ಮಾಡ್ತಾರೆ? ಇಂದ್ರಿಯ ತುಷ್ಟಿಗೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ನಮ್ಮ ಶಾಸ್ತ್ರದಲ್ಲಿ ಮಾಡಬಾರ್ದು ಅಂತ ಹೇಳಿರೋದನ್ನೆಲ್ಲನೂ ಅವರು ಮಾಡ್ತಾರೆ. ನಿಷಿದ್ಧವಾಗಿರುವಂತಹ ಕರ್ಮಗಳನ್ನು ಸಹ ಅವರು ಆಚರಿಸ್ತಾರೆ. ಬೇರೊಂದು ಉದ್ಯೋಗವಾಗಲಿ ಅಥವಾ ಮಹಾದಾಸೆಯಾಗಲಿ ಅವರಿಗಿಲ್ಲ. ಅವ್ರಿಗೆ ಬೇರೆ ಇನ್ಯಾವುದೇ ಒಂದು ಉನ್ನತವಾದ ಆಸೆ ಅನ್ನೋದು ಅವ್ರಿಗಿಲ್ಲ. ಅವ್ರಿಗೇನು ಇಂದ್ರಿಯ ತುಷ್ಟಿ ಒಂದೇ ಅವರ ಜೀವನದ ಗುರಿ. ಇಂತಹವರ ನಾಗರಿಕತೆಯ ಪದ್ಧತಿಯನ್ನ ಹಿಂದಿನ ಶ್ಲೋಕದಲ್ಲಿ ಖಂಡಿಸಲಾಗಿದೆ. ಕಹ ಕ್ಷೇಮೋ ನಿಜ ಪರಯೋಹೋ ಕಿಯಾನ್ ವಾರ್ತಃ ಸ್ವಪರ ದ್ರುಹ ಧರ್ಮೇಣ. ತನ್ನನ್ನು ಮತ್ತು ಇತರರನ್ನು ಕೊಲ್ಲುವ ನಾಗರಿಕತೆಗೆ ಅರ್ಥವೇನು ಅಲ್ವಾ. ಸೊ ಇವಾಗ ತನ್ನನ್ನು ಅವರು ಏನು ತೊಂದರೆಗೆ ಸಿಕ್ಕಾಕೊಂಡು ಬೇರೆಯವ್ರಿಗೂ ಸಹ ತೊಂದರೆಯನ್ನ ಉಂಟು ಮಾಡುವಂತಹ ಒಂದು ಧರ್ಮವನ್ನ ಅವರು ಪರಿಪಾಲನೆ ಮಾಡ್ತಾ ಇದ್ರೆ ಅವರು ನಾಗರಿಕರು ಅಂತ ಅವ್ರು ಹೇಳ್ಕೊಂಡ್ರೆ ಅದಕ್ಕೆ ಏನಾದ್ರೂ ಒಂದು ಅರ್ಥ ಇದೆಯಾ ಅಂತ ಹೇಳ್ಬಿಟ್ಟು ನಮ್ಗೆ ಹಿಂದಿನ ಶ್ಲೋಕದಲ್ಲಿ ಕೇಳಿದ್ರು ಅಲ್ವಾ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು ಮತ್ತಿನ್ನೊಮ್ಮೆ. ಆದುದರಿಂದ ಪ್ರತಿಯೊಬ್ಬನು ಆರ್ಯ ನಾಗರಿಕತೆಯನ್ನು ಪರಿಗ್ರಹಿಸಿ ದೇವೋತ್ತಮ ಪರಮಪುರುಷನ ಉಪದೇಶಗಳನ್ನ ಸ್ವೀಕರಿಸಬೇಕೆಂದು ಈ ಶ್ಲೋಕವು ಸಲಹೆ ಮಾಡುತ್ತದೆ. ಹಾಗೆಯೇ ಭಗವಂತನ ಉಪದೇಶಗಳಿಗೆ ಅನುಗುಣವಾಗಿ ವ್ಯಕ್ತಿಯು ತನ್ನ ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ಕ್ರಿಯೆಗಳನ್ನು ಆಚರಿಸಬೇಕೆಂದು ಹೇಳುತ್ತದೆ. ಕೃಷ್ಣನು ಬಯಸಿದ್ದ ರೀತಿಯ ಸಮಾಜ ನಿರ್ಮಾಣ ಮಾಡುವ ಉದ್ದೇಶದಿಂದ ನಾವು ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನು ಪ್ರಸಾರ ಮಾಡಲು ಯತ್ನಿಸುತ್ತಿರುವೆವು ಅಲ್ವಾ. ಇವಾಗ ಕೃಷ್ಣ ಏನ್ ಹೇಳಿದರೋ ಅದಕ್ಕನುಗುಣವಾಗಿ ಎಲ್ಲರೂ ಜೀವನವನ್ನ ಮಾಡ್ಬೇಕು ಅನ್ನೋದೇ ಈಗ ಪ್ರಭುಪಾದರ ಮತ್ತೆ ಇಸ್ಕಾನ್ ಸಂಸ್ಥೆಯ ಆಶಯ. ಅದಕ್ಕೋಸ್ಕರ ಪ್ರಭುಪಾದರು ಇಷ್ಟೆಲ್ಲ ಅವರು ಪ್ರಚಾರವನ್ನ ಅವರು ಮಾಡ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆ ಎನ್ನುವುದರ ಅರ್ಥ ಇದು. ಎಲ್ಲ ಬಗೆಯ ಮಾನಸಿಕ ಕಲ್ಪನೆಗಳನ್ನು ಹೊಡೆದಟ್ಟುವುದೆಂಬ ಕಾರಣಕ್ಕೆ ನಾವು ಭಗವದ್ಗೀತೆಯನ್ನು ಅದರ ಯಥಾರೂಪದಲ್ಲಿ ನೀಡುತ್ತಿರುವೆವು
ಅಲ್ವಾ? ನಾವು ನಮ್ಮ ಇಚ್ಛೆಗೆ ಅನುಗುಣವಾಗಿ ನಾವು ಜೀವನ ಮಾಡಂಗಿಲ್ಲ. ನನಗೆ ಹಿಂಗ್ ಅನ್ಸುತ್ತೆ, ಅದಕ್ಕೆ ನಾನು ಈ ತರ ಮಾಡ್ತಾ ಇದ್ದೀನಿ ಅಲ್ವಾ, ಐ ಲೈಕ್ ಇಟ್, ಐ ಲವ್ ಇಟ್, ಆತರ ನಾವು ಜೀವನವನ್ನ ಮಾಡೋ ಹಾಗಿಲ್ಲ. ಭಗವಂತ ಹೇಳಿದ್ದಾರೆ, ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಕೃಷ್ಣ ಏನ್ ಹೇಳಿದಾರೋ ಅದಕ್ಕನುಗುಣವಾಗಿ ನಾವು ಜೀವನವನ್ನ ಮಾಡ್ಬೇಕು. ಅದಕ್ಕೆ ನಮ್ಗೆ ಯಾರು ಹೇಳ್ಕೊಡ್ತಾರೆ ಮಾರ್ಗದರ್ಶನ? ಅದಕ್ಕೋಸ್ಕರನೇ ಪ್ರಭುಪಾದರು ಈ ಭಗವದ್ಗೀತೆ ಯಥಾರೂಪವನ್ನ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಗೆ ಕೃಷ್ಣ ಏನ್ ಹೇಳಿದ್ದಾರೆ ಅದನ್ನ ಯಥಾವತ್ತಾಗಿ ಅವರು ಬರ್ದಿದ್ದಾರೆ. ನಮ್ಗೆ ಭಾವಾರ್ಥ ಹೇಗೆ ಬರ್ದಿದ್ದಾರೆ ಅಂತಂದ್ರೆ ಸಾಮಾನ್ಯ ಮನುಷ್ಯರಿಗೂ ಅರ್ಥ ಆಗ್ಬೇಕು ಆತರ ಅವರು ಬರ್ದಿದ್ದಾರೆ. ಅವಿವೇಕಿಗಳು ಮತ್ತು ಧೂರ್ತರು ಭಗವದ್ಗೀತೆಗೆ ತಮ್ಮದೇ ಆದ ರೀತಿಯಲ್ಲಿ ಅರ್ಥ ವಿವರಣೆ ನೀಡುತ್ತಾರೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿಮಾಂ ನಮಸ್ಕುರು, ಸದಾ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು ಎಂದು ಕೃಷ್ಣನು ಹೇಳಿದರೂ ನಾವು ಶರಣಾಗಬೇಕಾದದ್ದು ಕೃಷ್ಣನಿಗಲ್ಲವೆಂದು ಈ ಜನ ಅರ್ಥ ಹೇಳುತ್ತಾರೆ ಅಲ್ವಾ. ಇವಾಗ ಇಲ್ಲಿ ಮನ್ಮನಾಭವ ಮದ್ಭಕ್ತು ಅಂತ ಬಿಟ್ಟು ಕೃಷ್ಣ ಹೇಳಿದ್ದಾರೆ, ನನಗೆ ನೀವು ಶರಣಾಗಿ, ನನಗೆ ಪೂಜೆನ ಮಾಡಿ, ನನ್ನ ಭಕ್ತನಾಗಿ, ನನಗೆ ನಮಸ್ಕಾರ ಮಾಡಿ, ನನ್ನಲ್ಲೇ ನೀವು ನಿಮ್ಮ ಮನಸ್ಸನ್ನು ನಿಲ್ಲಿಸಿ ಅಂತ ಹೇಳಿದ್ದಾರೆ. ಆದ್ರೆ ಅವ್ರೇನ್ ಯೋಚನೆ ಮಾಡ್ತಾರೆ, ಕೃಷ್ಣನ ಮೇಲೆ ನಾವು ನಿಲ್ಲಿಸಬಾರ್ದು, ಅವನು ಒಬ್ಬ ಮನುಷ್ಯ ಅಷ್ಟೇನೆ. ಆ ಕೃಷ್ಣನಲ್ಲಿ ಒಂದು ಶಕ್ತಿ ಇದೆಯಲ್ಲ, ಆ ಬೆಳಕು ಅಂತ ನಾವ್ ಏನ್ ಹೇಳ್ತೀವಲ್ಲ, ಆ ನಿರಾಕಾರ ರೂಪ ಇದೆಯಲ್ಲ, ಅದಕ್ಕೆ ನಾವು ಶರಣಾಗ್ಬೇಕು ಅಂತ ಹೇಳ್ಬಿಟ್ಟು ಅರ್ಥವನ್ನ ಕೊಡ್ತಾರೆ ಅವರು. ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋ ಮಾತುಗಳಿಗೆ ಅವರೇ ಒಂದು ಊಹಾಪೋಹ ಮಾಡ್ಕೊಂಡು, ಒಂದು ಕಲ್ಪನೆ ಮಾಡ್ಕೊಂಡು ಒಂದು ಅರ್ಥವನ್ನ ಕೊಡ್ತಾರೆ, ತಿರುಚಿ ಬಿಡ್ತಾರೆ ಕೃಷ್ಣನ ಮಾತುಗಳನ್ನ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಶರಣಾಗಬೇಕಾದದ್ದು ಕೃಷ್ಣನಿಗಲ್ಲವೆಂದು ಈ ಜನ ಅರ್ಥ ಹೇಳುತ್ತಾರೆ. ಹೀಗೆ ಅವರು ಭಗವದ್ಗೀತೆಯಿಂದ ಕಲ್ಪಿತ ಅರ್ಥಗಳನ್ನ ಪಡೆಯುತ್ತಾರೆ. ಮಾನವ ಸಮಾಜದ ಸಮಗ್ರ ಕಲ್ಯಾಣಕ್ಕಾಗಿ ಕೃಷ್ಣ ಪ್ರಜ್ಞಾ ಆಂದೋಲನವು ಭಾಗವತ ಧರ್ಮವನ್ನು ಆಚರಿಸುತ್ತಾ ಭಗವದ್ಗೀತೆ ಹಾಗೂ ಶ್ರೀಮದ್ ಭಾಗವತದಲ್ಲಿನ ಉಪದೇಶಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡುತ್ತದೆ ಅಲ್ವಾ. ನೋಡಿ, ಪ್ರಭುಪಾದರು ಎಷ್ಟು ಚೆನ್ನಾಗಿ ಆ ಭಗವದ್ಗೀತೆಯಲ್ಲಿ ಏನ್ ಹೇಳಿದಾರೋ ಅದನ್ನ ನಮ್ಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಲಿಕ್ಕೆ ಅವ್ರು ಎಷ್ಟು ಚೆನ್ನಾಗಿ ತತ್ವಗಳನ್ನ ಅವರು ಮಾಡಿದ್ದಾರೆ ಅಲ್ವಾ. ನಾವ್ ಅದನ್ನ ಅಂದ್ರೆ ನಾವು ಕ್ರಮೇಣ ನಾವು ಅದನ್ನ ಅನುಸರಿಸ್ಕೊಂಡು ಬಂದ್ರೆ ಕೃಷ್ಣ ಹೇಳಿರೋದೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಸಹ ಭಾಗವತ ಧರ್ಮವನ್ನ ಪಾಲನೆ ಮಾಡ್ಬೋದು. ನಾವು ಸಹ ಆರ್ಯರು, ನಿಜವಾದ ಆರ್ಯರು ಅಂತ ಹೇಳ್ಬಿಟ್ಟು ನಮ್ಮನ್ನ ನಾವು ಹೇಳ್ಕೊಳ್ಳುವಂತಹ ಒಂದು ಹಂತಕ್ಕೆ ನಾವು ಬರಬಹುದು. ಇಂದ್ರಿಯ ತುಷ್ಟಿಗಾಗಿ ಅರ್ಥವನ್ನು ವಿರೂಪಗೊಳಿಸಿ ಭಗವದ್ಗೀತೆಯನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡುವಾತನು ಅನಾರ್ಯನು. ನೋಡಿ, ಅನಾರ್ಯನು ಯಾರು ಅಂತಂದ್ರೆ ಕೃಷ್ಣ ಹೇಳಿರೋದನ್ನ ತಪ್ಪಾಗಿ ಅರ್ಥೈಸ್ತಾರೆ, ಹೇಳ್ತಾ ಇದ್ದಾರೆ. ಆದುದರಿಂದ ಅನಾರ್ಯರ ಭಗವದ್ಗೀತಾ ಅರ್ಥ ವಿವರಣೆಗಳನ್ನ ಕೂಡಲೇ ತಿರಸ್ಕರಿಸಬೇಕು. ಹನ್ನೆರಡು 12.67 ಶ್ಲೋಕಗಳಲ್ಲಿ ಕೃಷ್ಣ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಅನನ್ಯೇನೈವ ಯೋಗೇನ ಮಾಂಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಾಚಿರಾತ್ ಪಾರ್ಥ ಮಯ್ಯಾವೇಶ ಚೇತಸಾಂ. ಹೇ ಪೃಥಾಸುತನೆ, ಯಾರು ಸಮಸ್ತ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನಲ್ಲಿ ಅವಿಚಲಿತವಾದ ಶ್ರದ್ಧೆಯುಳ್ಳವನಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗಿ ಸದಾ ನನ್ನ ಧ್ಯಾನ ಮಾಡುತ್ತಾ ನನ್ನನ್ನು ಅರ್ಚಿಸುತ್ತಾ ನನ್ನ ಮೇಲೆ ಚಿತ್ತವನ್ನು ಸ್ಥಿರಗೊಳಿಸುವನೋ ಅವನನ್ನು ನಾನು ಶೀಘ್ರವೇ ಜನನ ಮರಣದ ಸಾಗರದಿಂದ ರಕ್ಷಿಸುವವನಾಗುತ್ತೇನೆ. ಕೃಷ್ಣ ಹಲವಾರು ಬಾರಿ ಹೇಳಿದ್ದಾರೆ ಅಲ್ವಾ, ನೀವು ನನಗೆ ಭಕ್ತಿಯನ್ನ ಮಾಡಿ, ನನಗೆ ಶರಣಾಗಿ, ನಾನು ನಿಮ್ಮನ್ನ ಈ ಭವ ಸಾಗರದಿಂದ, ಈ ಹುಟ್ಟು ಸಾವಿನ ಚಕ್ರದಿಂದ ನಾನು ಪಾರು ಮಾಡ್ತೀನಿ. ನೀವು ನನ್ನ ಲೋಕಕ್ಕೆ ಬಂದ್ರೆ ಯದ್ಗತ್ವ ನಿವರ್ತಂತೆ ತದ್ಧಾಮ ಪರಮಮಮ. ಮತ್ತೆ ನೀವು ಈ ಭೌತಿಕ ಪ್ರಪಂಚಕ್ಕೆ, ದುಃಖಾಲಯ ಅಶಾಶ್ವತವಾದ ಈ ಪ್ರಪಂಚಕ್ಕೆ ಬರೋ ಅಗತ್ಯ ಇಲ್ಲ ಅಂತ ಹಲವಾರು ಬಾರಿ ಹೇಳಿದ್ದಾರೆ ಅಲ್ವಾ. ಅದನ್ನೇ ನಮ್ಗೆ ಈ ಶ್ಲೋಕದಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಶ್ಲೋಕ 44ಕ್ಕೆ ಹೋಗೋಣ. ನಹಿ ಭಗವನ್ನ ಘಟಿತ ವಿದಂ ತ್ವದ್ದರ್ಶನಾನೃಣಾ ಮಖಿಲ ಪಾಪಕ್ಷಯಃ ಯನ್ನಾಮ ಸಕೃಚ್ರವಣಾತ್ ಪುಕ್ಕಶೋ ಅಪಿ ವಿಮುಚ್ಯತೆ ಸಂಸಾರಾತ್. ನಹಿ ಭಗವನ್ನ ಘಟಿತಮಿದಂ ತ್ವದ್ದರ್ಶನಾನೃಣಾ ಮಖಿಲ ಪಾಪಕ್ಷಯಃ ಯನ್ನಾಮ ಸಕೃಚ್ರವಣಾತ್ ಪುಕ್ಕಶೋಪಿ ವಿಮುಚ್ಯತೆ ಸಂಸಾರಾತ್. ಹರೇ ಕೃಷ್ಣ. ನಾನು ಹೇಳಿದ್ಮೇಲೆ ನೀವು ಫಾಲೋ ಮಾಡಿ ಅದನ್ನ. ನಹಿ ಭಗವನ್ನ ಘಟಿತಮಿದಂ ತ್ವದ್ದರ್ಶನಾನೃಣಾಂ ಅಖಿಲ ಪಾಪಕ್ಷಯಃ ಯನ್ನಾಮ ಸಕೃಚ್ರವಣಾತ್ ಪುಕ್ಕಶೋಪಿ ವಿಮುಚ್ಯತೆ ಸಂಸಾರಾತ್. ಹರೇ ಕೃಷ್ಣ. ಯಾರಾದ್ರೂ ಓದಿ, ಇದು ವರ್ಡ್ ಟು ವರ್ಡ್ ಮೀನಿಂಗ್ ಮತ್ತೆ ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ಲಿ. ಓದಿ ಪ್ರಭುಜಿ.
ನಹಿ ಇಲ್ಲವಷ್ಟೇ ಭಗವಾನ್, ಹೇ ನನ್ನ ಭಗವಂತ, ಅಘಟಿತಂ ಅಸಂಭವಿತ, ಇದಂ ಇದು, ತತ್ವದರ್ಶನಾತ್ ನಿನ್ನನ್ನು ನೋಡುವುದರಿಂದಾಗಿ, ನೃಣಾಂ ಸಮಸ್ತ ಮರ್ತ್ಯರಿಗೆ, ಅಖಿಲ ಪಾಪಾಕ್ಷಯ ಸಮಗ್ರವಾದ ಪಾಪನಾಶವು, ಯತ್ ನಾಮ ಸಕೃತ್ ಶ್ರವಣಾತ್ ಯಾವನ ಹೆಸರನ್ನು ಒಂದೇ ಬಾರಿ ಶ್ರವಣ ಮಾಡುವುದರಿಂದ ಪ್ರಕ್ಕಶ ನೀಚ ಜಾತಿ ಚಾಂಡಾಲನು ಅಪಿ ಕೂಡ ವಿಮುಚ್ಯತೆ ಬಿಡುಗಡೆಯನ್ನು ಹೊಂದುವನು, ಸಂಸಾರ ಭೌತಿಕ ಸಂಸಾರದ ಬಂಧನದಿಂದ. ಅನುವಾದ: ನನ್ನ ದೇವರೇ, ನಿನ್ನ ದರ್ಶನ ಪಡೆಯಲು ಸಕಲ ಲೌಕಿಕ ಕಶ್ಮಲಗಳಿಂದ ತಕ್ಷಣ ಮುಕ್ತನಾಗುವುದು ಅಸಾಧ್ಯವೇನೂ ಅಲ್ಲ. ನಿನ್ನನ್ನು ಪ್ರತ್ಯಕ್ಷವಾಗಿ ಕಾಣುವುದು ಹಾಗಿರಲಿ. ಒಂದೇ ಒಂದು ಸಲ ನಿನ್ನ ನಾಮಧೇಯವನ್ನು ಕೇಳಿದ ಮಾತ್ರಕ್ಕೆ ಅತ್ಯಂತ ಹೀನ ವರ್ಗದ ಚಂಡಾಲರು ಕೂಡ ಎಲ್ಲ ಐಹಿಕ ಕಶ್ಮಲಗಳಿಂದ ಮುಕ್ತರಾಗುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಭಾವಾರ್ಥ ಓದಿ ಯಾರಾದ್ರೂ. ಹರೇ ಕೃಷ್ಣ. ನಾನು ಓದ್ತೀನಿ ಮಾತಾಜಿ. ಓದಿ ಮಾತಾ. ಮತ್ತು ಅಲ್ಲಿಂದ ಅಲ್ವಾ ಮಾತಾಜಿ? ಶ್ರೀಮದ್ ಭಾಗವತ 9.5.1 ಹೇಳಲಾಗಿರುವಂತೆ, ಎನ್ನಾಮ ಶ್ರುತಿ ಮಾತ್ರೇಣ ಪುಮಾನ್ ಭವತಿ ನಿರ್ಮಲಃ. ಭಗವಂತನ ನಾಮಧೇಯವನ್ನು ಹೇಳಿದ ಮಾತ್ರದಿಂದಲೇ ವ್ಯಕ್ತಿಯು ಕೂಡಲೇ ಪಾವನನಾಗುತ್ತಾನೆ. ಆದುದರಿಂದ ಸಮಸ್ತ ಜನವರ್ಗವು ಕಲುಷಿತವಾಗಿರುವ ಈ ಕಲಿಯುಗದಲ್ಲಿ ಪರಮ ಪ್ರಭುವಿನ ನಾಮ ಜಪವೊಂದೇ ಪುನೀತರಾಗಲಿಕ್ಕಿರುವ ಮಾರ್ಗವೆಂದು ಪ್ರತಿಪಾದಿಸಲಾಗಿದೆ. ನಾಮೈವ ಕೇವಲಂ ಕಲೌ ನಾಸ್ತಿ ಏವ ಗತಿರ್ ಅನ್ಯತಾ. ಕಲಹ ಮತ್ತು ಬೂಟಾಟಿಕೆಗಳ ಈ ಯುಗದಲ್ಲಿ ಮುಕ್ತಿ ಗಳಿಸಲು ಇರುವ ಏಕೈಕ ಮಾರ್ಗವೆಂದರೆ ಭಗವಂತನ ಪವಿತ್ರವಾದ ನಾಮವನ್ನು ಕೀರ್ತಿಸುವುದೇ ಆಗಿದೆ. ಬೇರೊಂದು ಮಾರ್ಗವಿಲ್ಲ. ಬೃಹನ್ನಾರಾದಿಯ ಪುರಾಣ. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಪವಿತ್ರವಾದ ನಾಮ ಕೀರ್ತನೆಯ ಪದ್ಧತಿಯನ್ನು 500 ವರ್ಷಗಳ ಹಿಂದೆ ಪ್ರಾರಂಭಿಸಿದರು. ಇದೀಗ ಕೃಷ್ಣ ಪ್ರಜ್ಞಾ ಆಂದೋಲನ ಹಾಗೂ ಹರೇ ಕೃಷ್ಣ ಚಳುವಳಿಗಳ ಮೂಲಕ ಅತಿ ಕೀಳು ವರ್ಗಗಳಿಗೆ ಸೇರಿದವರೆಂದು ಎಣಿಸಲಾದ ಜನರು ಕೂಡ ಭಗವಂತನ ದಿವ್ಯ ನಾಮವನ್ನು ಶ್ರವಣ ಮಾಡಿದಷ್ಟೇ ಪಾಪಕರ್ಮಗಳಿಂದ ಮುಕ್ತರಾಗುತ್ತಿರುವುದನ್ನು ಕಾಣಬಹುದಾಗಿದೆ. ಸಂಸಾರವು ಎಂದರೆ ಐಹಿಕ ಅಸ್ತಿತ್ವವು ಎಲ್ಲ ಪಾಪ ಕ್ರಿಯೆಗಳಿಗೆ ಕಾರಣವಾಗಿರುತ್ತದೆ. ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ದೋಷಿಗಳೇ ಆಗಿದ್ದಾರೆ. ಹೀಗಿದ್ದು ಸೆರೆಯಾಳುಗಳಲ್ಲಿ ಬೇರೆ ಬೇರೆ ವರ್ಗಗಳಿರುವಂತೆ ಮಾನವರಲ್ಲಿಯೂ ವರ್ಣಭೇದಗಳಿವೆ. ಯಾವುದೇ ಸ್ಥಾನಗಳಲ್ಲಿದ್ದರೂ ಮಾನವರೆಲ್ಲರೂ ಯಾತನಾ ಪೀಡಿತರಾಗಿದ್ದಾರೆ. ಈ ಪ್ರಾಪಂಚಿಕ ಅಸ್ತಿತ್ವದ ಕ್ಲೇಶವನ್ನು ಕೊನೆಗಾಣಿಸಲು ವ್ಯಕ್ತಿಯು ಸಂಕೀರ್ತನೆಯ ಮಾರ್ಗದ ಹರೇ ಕೃಷ್ಣ ಆಂದೋಲನಕ್ಕೆ ಸೇರಬೇಕು. ಕೃಷ್ಣ ಪ್ರಜ್ಞೆಯ ಬದುಕನ್ನು ಕೈಗೊಳ್ಳಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೋಡೋಣ ಇನ್ಯಾರಾದ್ರೂ ಓದ್ತಾರೆ ಅಂದ್ರೆ, ಇಲ್ಲ ಅಂದ್ರೆ ನೀವೇ ಓದಿರಂತೆ. ಹರೇ ಕೃಷ್ಣ. ಇನ್ಯಾರಾದ್ರೂ ಓದ್ತೀರಾ? ಇನ್ನೊಂದು ಪ್ಯಾರ ಇದೆ. ನಾನು ಓದ್ತೀನಿ ಮಾತಾಜಿ. ಓದಿ ಮಾತಾ. ಎನ್ನಾಮ ಸಕೃಚ್ಛವಣಾತ್ ಎಂದಿಲ್ಲಿ ಹೇಳಲಾಗಿದೆ. ದೇವೋತ್ತಮ ಪರಮ ಪುರುಷನ ಪವಿತ್ರ ನಾಮವು ಎಷ್ಟು ಪ್ರಭಾವಶಾಲಿಯಾದದ್ದೆಂದರೆ, ಒಂದು ಸಲ ಅಪರಾಧವಿಲ್ಲದೆ ಕೇಳಿದ್ದಾದರೆ ಅತಿ ಹೀನ ದರ್ಜೆಯ ಮಾನವರು ಪರಿಶುದ್ಧರಾಗುತ್ತಾರೆ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಶಃ ಚಂಡಾಲರೆಂದು ಕರೆಯಲಾಗುವ ಈ ಜನರು ಶೂದ್ರರಿಗಿಂತ ಕೆಳಮಟ್ಟದವರು. ಆದರೂ ಇಂತಹವರು ಕೂಡ ಭಗವಂತನ ನಾಮಶ್ರವಣ ಮಾತ್ರದಿಂದ ಪುನೀತರಾಗುವರು. ಭಗವಂತನ ಪ್ರತ್ಯಕ್ಷ ದರ್ಶನ ಮಾಡಿದರೇನೆಂದು ಹೇಳುವುದೇ ಬೇಡ. ಈಗಿನ ನಮ್ಮ ಸ್ಥಿತಿಯಲ್ಲಿ ದೇಗುಲದ ವಿಗ್ರಹದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಪ್ರತ್ಯಕ್ಷವಾಗಿ ಕಾಣಬಹುದಾಗಿದೆ. ದೇವರ ವಿಗ್ರಹವು ದೇವೋತ್ತಮ ಪರಮ ಪುರುಷನಿಗಿಂತ ಬೇರೆಯಲ್ಲ. ದೃಷ್ಟಿಪಾಠವ ಸಾಲದ ನಮ್ಮ ಕಣ್ಣುಗಳಿಂದ ದೇವೋತ್ತಮ ಪರಮ ಪುರುಷನನ್ನು ಕಾಣಲಾರೆವು. ಆದುದರಿಂದ ಭಗವಂತನು ಕೃಪೆ ತೋರಿ ನಾವೀಗ ನೋಡಬಲ್ಲ ರೂಪದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಹೀಗಾಗಿ ಗುಡಿಯಲ್ಲಿನ ವಿಗ್ರಹವನ್ನು ಐಹಿಕವಾದುದೆಂದು ಭಾವಿಸಲಾಗದು. ವಿಗ್ರಹವನ್ನು ಅಲಂಕರಿಸುವುದು, ಅದಕ್ಕೆ ನೈವೇದ್ಯ ಸಮರ್ಪಣೆ ಮಾಡುವುದು, ಇವುಗಳಿಂದ ವೈಕುಂಠದಲ್ಲಿ ಪ್ರತ್ಯಕ್ಷವಾಗಿ ಭಗವತ್ ಸೇವೆ ಮಾಡಿದಾಗಿನಷ್ಟೇ
ಫಲಗಳು ಲಭಿಸುವು. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದ. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಲ್ವಾ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಹರಿನಾಮದ ಮಹಿಮೆನ ನಮ್ಗೆ ಹೇಳ್ತಾ ಇದ್ದಾರೆ. ಇವಾಗ ನೋಡಿ, ನಾವ್ ಯಾವ್ದಾದ್ರು ಒಂದು ಏನು ಹೈಯರ್ ಎಜುಕೇಶನ್ ಏನಾದ್ರು ಮಾಡ್ಬೇಕು ಅಂತಂದ್ರೆ ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ತೆಗ್ದಿರ್ಬೇಕು ಅಂತ ಕಟ್ ಆಫ್ ಇಟ್ಟಿರ್ತಾರೆ. ಇಲ್ಲಾಂದ್ರೆ ನಾವು ಎಂಟ್ರಿಯನ್ನೇ ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಾನು ಇವಾಗ ಯಾವ್ದೋ ಒಂದು ವಯಸ್ಸಲ್ಲಿ, ಇವಾಗ 70ನೇ ವರ್ಷದಲ್ಲಿ ಹೋಗ್ಬಿಟ್ಟು ನಾನು ಮೆಡಿಕಲ್ ಓದ್ತೀನಿ ಅಂದ್ರೆ ಆಗೋದಿಲ್ಲ. ಆದ್ರೆ ನೋಡಿ, ಇಲ್ಲಿ ಭಗವಂತನ ಈ ಕೃಷ್ಣ ಪ್ರಜ್ಞೆನ ಬೆಳೆಸ್ಕೊಳ್ಲಿಕ್ಕೆ ನಮ್ಗೆ ಯಾವುದೇ ಒಂದು ಕಟ್ಟುಪಾಡುಗಳನ್ನೋದೇ ಇಲ್ಲ ಅಲ್ವಾ. ಸೊ ಯಾವುದೇ ವರ್ಗದಲ್ಲಿ ಇರ್ಬೋದು, ಅವ್ರೂ ಸಹ ಯಾವುದೇ ಒಂದು ಸ್ಥಿತಿಯಲ್ಲಿ ಇರಬಹುದು. ಅವರು ಜಾತಿ, ಮತ, ಭೇದ, ಕುಲ ಯಾವುದನ್ನು ಸಹ ಇಲ್ಲ. ಯಾರ್ ಬೇಕಾದ್ರೂ ಸಹ ಈ ಹರಿನಾಮವನ್ನ ಅವರು ಹೇಳ್ಬೋದು. ಮತ್ತೆ ಇಲ್ಲಿ ನಮ್ಗಿನ್ನ ಏನ್ ಹೇಳ್ತದೆ, ಹರಿನಾಮವನ್ನ ನಾವು ಏನು ಅಂದ್ರೆ ಹರಿನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಲ್ವಾ. ಸೊ ಅದಕ್ಕೆ ಯಾವುದೇ ಒಂದು ಭೇದ ಅನ್ನೋದಿಲ್ಲ. ನಾವು ನಮ್ಗೆ ಏನ್ ಹೇಳಿದ್ರು ಕೃಷ್ಣ ಇದ್ರಲ್ಲಿ ಶಿಕ್ಷಾಷ್ಟಕದಲ್ಲಿ ಏನ್ ಹೇಳಿದ್ದಾರೆ ನಮ್ಗೆ, ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಂ ಇದೃಶಂ ಇಹ ಜನಿನಾನುರಾಗ ಅಂತ ಹೇಳಿದ್ರು ಅಲ್ವಾ. ಸೊ ಭಗವಂತನಿಗೆ ಅನಂತಾನಂತ ಹೆಸರುಗಳಿದೆ ಅಲ್ವಾ. ತಮ್ಮೆಲ್ಲ ಹೆಸರುಗಳಲ್ಲಿ ಭಗವಂತ ತನ್ನೆಲ್ಲ ಶಕ್ತಿಯನ್ನ ಇಟ್ಟಿದ್ದಾರೆ. ಅಂದ್ರೆ ಏನ್ ಅರ್ಥ, ಭಗವಂತ ಬೇರೆ ಅಲ್ಲ, ಭಗವಂತನ ನಾಮ ಬೇರೆ ಅಲ್ಲ. ಮತ್ತೆ ಯಾವುದೇ ಒಂದು ಕಟ್ಟುಪಾಡುಗಳನ್ನು ಸಹ ವಿಧಿಸಿಲ್ಲ ಭಗವಂತ. ನನ್ನ ಹೆಸರನ್ನ ತಗೋಬೇಕಂದ್ರೆ ನೀವು ಸ್ನಾನ ಮಾಡೇ ತಗೋಬೇಕು, ನೀವು ಇದೇ ತರ ನೀವು ಇದೇ ಸಮಯದಲ್ಲಿ ನೀವು ನನ್ನ ನಾಮಗಳನ್ನ ತಗೋಬೇಕು ಅಂತ ಅವ್ರು ಹೇಳೇ ಇಲ್ಲ. ಯಾವುದೇ ಒಂದು ಕಟ್ಟುಪಾಡುಗಳನ್ನ ವಿಧಿಸಿಲ್ಲ. ಆದ್ರೆ ದುರ್ದೈವ ಏನು ಅಂತಂದ್ರೆ, ದುರಾದೃಷ್ಟಕರವಾದದ್ದು ಏನು ಅಂತಂದ್ರೆ, ನಮ್ಗೆ ಭಗವಂತನ ಹೆಸರುಗಳಲ್ಲಿ ನಮ್ಗೆ ಆ ರುಚಿ ಅನ್ನೋದೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಅಲ್ವಾ. ಸೊ ಅಂದ್ರೆ ಭಗವಂತ ಬೇರೆ ಅಲ್ಲ, ಭಗವಂತನ ನಾಮ ಬೇರೆ ಅಲ್ಲ. ಮತ್ತೆ ನಾವಿವಾಗ ಅಯ್ಯೋ ಭಗವಂತನ ದರ್ಶನ ಆದ್ರೆ ಅಷ್ಟೇ ನಮ್ಮ ಜೀವನ ಪುನೀತ ಆಗತ್ತೆ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಆದ್ರೆ ಇಲ್ಲಿ ಭಗವಂತನ ದರ್ಶನ ಆಗೋದು ಬೇಕಾಗಿಲ್ಲ. ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಸಾಕು, ನಾವು ಭಗವಂತನ ಸಂಪರ್ಕದಲ್ಲಿ ನಾವ್ ಇದೀವಿ ಅಂತ ಅರ್ಥ. ಮತ್ತೆ ನಮ್ಗೆ ಇಲ್ಲಿ ಏನು ಹೇಳ್ತಾ ಇದಾರೆ ಪ್ರಭುಪಾದರು, ಎಂತಹ ಹೀನ ಕುಲದಲ್ಲಿ ಹುಟ್ಟಿದ್ರು ಒಮ್ಮೆ ಸಾಕು, ಒಮ್ಮೆ ನೀವು ಭಗವನ್ ನಾಮವನ್ನ ನೀವು ಆ ಶುದ್ಧ ಮನಸ್ಸಿಂದ ಹೇಳ್ಕೊಡ್ರಿ. ನಾವು ಅಜಾಮಿಳನನ್ನ ನೋಡಿದ್ವಿ ಅಲ್ವಾ. ಅವನು ಸಾಯುವ ಎಂತಹ ಒಂದು ನೀಚ ಕೆಲಸಗಳನ್ನ ಮಾಡ್ತಾನೆ ಅವನು. ಆದ್ರೆ ಸಾಯುವ ಸಮಯದಲ್ಲಿ ಅವನು ಯಾವುದೇ ಒಂದು ಅಪರಾಧ ಇಲ್ದಲೆ ಅವನು ಹರಿನಾಮವನ್ನ, ಅವನು ನಾರಾಯಣ ಅಂತ ಹೇಳ್ತಾನೆ. ಅದು ತನ್ನ ಮಗನನ್ನ ಕರೆಯೋದಕ್ಕೆ ಅವನು ನಾರಾಯಣ ಅಂತ ಹೇಳ್ತಾರೆ. ಅವರು ಭಗವಂತನನ್ನ ಕುರಿತಾಗಿ ಹೇಳೋದೇ ಇಲ್ಲ. ಆದ್ರೂ ಸಹ ಎಷ್ಟು ಶಕ್ತಿ ಇದೆ ಭಗವಂತನ ನಾಮಸ್ಮರಣೆಯಲ್ಲಿ ಅಂತಂದ್ರೆ, ವಿಷ್ಣುದೂತರು ಬರ್ತಾರೆ ಅಲ್ವಾ ನಾರಾಯಣ ಅಂತ ಕರೆದಿದ ತಕ್ಷಣನೇ. ಅಂದ್ರೆ ಭಗವಂತನ ನಾಮಸ್ಮರಣೆಯಲ್ಲಿ ಎಷ್ಟು ಶಕ್ತಿ ಅಂತ ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ. ನಾವು ಅನೇಕ ಉದಾಹರಣೆಗಳನ್ನ ನೋಡಿದೀವಿ. ಅಂದ್ರೆ ಎಂತಹ ಒಂದು ಕೀಳು ಜಾತಿಯಲ್ಲಿ ಇರೋರು ಸಹ ಒಮ್ಮೆ ಹರಿನಾಮವನ್ನ ತಗೊಂಡು ತಮ್ಮ ಜೀವನವನ್ನೇ ಅವರು ಸಾರ್ಥಕಗೊಳಿಸ್ಕೊಂಡಿದ್ದಾರೆ ಅಲ್ವಾ. ಯಾರಾದ್ರೂ ಹೇಳ್ತೀರಾ ಇಲ್ಲಿ ನಿಮ್ಗೆ ಈ ಸಂದರ್ಭದಲ್ಲಿ ಯಾರ ಹೆಸರು ಜ್ಞಾಪಕ ಬರುತ್ತೆ ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಕೇಳ್ತಾ ಇಲ್ವಾ ಕ್ಲಾಸ್ ಅನ್ನ? ಹರೇ ಕೃಷ್ಣ ಮಾತಾಜಿ. ಇಲ್ಲ ಮಾತಾಜಿ, ಕೇಳ್ತಾ ಇದ್ದೀವಿ. ಹೊರಗಡೆ ಇದ್ದೀನಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೌದಾ, ಓಕೆ. ಮತ್ತೆ ಯಾಕಂದ್ರೆ ಇದು ಸಿಂಪಲ್ ಇದೆಯಲ್ವಾ, ಅದಕ್ಕೋಸ್ಕರ ನಾನು ನಿಮ್ಗೆ ಕೇಳಿದ್ರೆ ಯಾರು ರೆಸ್ಪಾಂಡ್ ಮಾಡ್ತಿಲ್ವಲ್ಲ, ಅದಕ್ಕೆ ನನಗೆ ಡೌಟ್ ಆಗ್ತಾ ಇದೆ. ಯಾರು ಹರಿನಾಮವನ್ನ ತಗೊಂಡವರು ತಮ್ಮ ಜೀವನವನ್ನ ಪರಿಶುದ್ಧ ಮಾಡ್ಕೊಂಡಿದ್ದು? ನಾರದರು ಇಬ್ಬರಿಗೆ ಅವರು ಹರಿನಾಮವನ್ನ ಕೊಡ್ತಾರೆ. ಪ್ರಹ್ಲಾದ ಮಹಾರಾಜ. ಪ್ರಹ್ಲಾದ ಮಹಾರಾಜ ಅಲ್ಲ ಮಾತಾಜಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಅತ್ಯಂತ ಹೀನ ವರ್ಗದವರು ಕೂಡ ಅಜಾಮಿಳನ್ ನಾನ್ ಎಕ್ಸಾಂಪಲ್ ಕೊಟ್ಟೆ. ಇನ್ನ ಒಂದೆರಡು ಎಕ್ಸಾಂಪಲ್ಸ್ ಇದೆ ಮಾತಾಜಿ, ಅದನ್ನ ನಿಮ್ಮ ಹತ್ರ ಕೇಳ್ತಾ ಇದೀನಿ. ನಾರದರು ಅವರ ಸಂಪರ್ಕಕ್ಕೆ ಬಂದಾಗ ಅವರು ಹರಿನಾಮವನ್ನ ಕೊಡ್ತಾರೆ ಅವ್ರಿಗೆ. ಸೊ ಅವರು ವಾಲ್ಮೀಕಿ ಮಾತಾಜಿ, ವಾಲ್ಮೀಕಿ ರತ್ನಾಕರ ಅಲ್ವಾ, ದರೋಡಕೋರನಾಗಿರ್ತಾನೆ ಅಂತವ್ರನ್ನ ಅವರು ರಾಮನಾಮವನ್ನ ಹೇಳಿಸಿ ಅವರು ವಾಲ್ಮೀಕಿಯನ್ನಾಗಿ ಅವರು ಪರಿವರ್ತಿಸ್ತಾರೆ. ಮತ್ತೆ ಇನ್ನ ಒಬ್ರು ಧ್ರುವ ಮಹಾರಾಜ ಎಷ್ಟು ಹಿಂಸೆ ಮಾಡ್ತಾ ಇರ್ತಾರೆ ಅವರು. ಎಲ್ಲಾ ಕಾಡು ಪ್ರಾಣಿಗಳನ್ನ ಅರ್ಧ ಕೊಲ್ತಾ ಇರ್ತಾರೆ ಅವರು. ಆ ಕಾಡು ಪ್ರಾಣಿಗಳ ವಿಲವಿಲ ಮೃಗಾರಿ ಅಲ್ವಾ. ನೋಡಿ, ಅವನು ಆ ಕಾಡು ಪ್ರಾಣಿಗಳಿಗೆ, ಅಂತಹ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಅರ್ಧ ಕೊಂದು ಅವನು ಬೇಟೆ ಆಡ್ತಿರ್ತಾನೆ. ಅಂತವನಿಗೆ ನಾರದರು ಹರಿನಾಮವನ್ನ ಕೊಡ್ತಾರೆ. ಹರಿನಾಮವನ್ನ ಕೊಟ್ಮೇಲೆ ಅವನ ಮನಸ್ಸು ಎಷ್ಟು ಪರಿವರ್ತನೆ ಆಗತ್ತೆ, ಯಾವ ತರ ಪರಿವರ್ತನೆ ಆಗತ್ತೆ. ನಾರದರು 1 ವರ್ಷ ಆದ್ಮೇಲೆ ತನ್ನ ಸ್ನೇಹಿತನೊಡನೆ ಅವರು ಪರ್ವತ ಮುನಿ ಜೊತೆ ವಾಪಸ್ ಆ ದಾರಿಯಲ್ಲಿ ಬಂದಾಗ ಇವನನ್ನ ಭೇಟಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ. ಆಗ ಅವನ ಮನಸ್ಥಿತಿ ಯಾವ ತರ ಆಗಿರುತ್ತೆ, ಇರುವೆಯನ್ನು ಕೊಲ್ಲಿಕ್ಕೆ ಒಂದು ಇರುವೆಗೂ ಸಹ ಅವರು ಅದನ್ನ ಕೊಲ್ಲಿಕ್ಕೆ ಅವ್ರು ಇಷ್ಟಪಡೋದಿಲ್ಲ ಅಲ್ವಾ, ಅದನ್ನ ತುಳಿಲಿಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ,
ಹೇಗೆಗೋ ನಡ್ಕೊಂಡ್ ಬರ್ತಿರ್ತಾರೆ, ಅಂಕು ಡೊಂಕಾಗಿ ನಡ್ಕೊಂಡ್ ಬರ್ತಿರ್ತಾರೆ ಅವರು, ಆ ಇರುವೆಗಳಿಗೆ ತೊಂದರೆ ಕೊಡಬಾರ್ದು ಅಂತ. ಮತ್ತೆ ನಾರದರಿಗೆ ನಮಸ್ಕಾರ ಮಾಡ್ಬೇಕಂದ್ರೆ ಅಲ್ಲಿ ಇರುವೆ ಇದ್ದಾಗ ಅವರು ಅದನ್ನ ತಮ್ಮ ಏನು ಹೆಗಲ ಮೇಲೆ ಹಾಕೊಂಡ್ರೋ ವಸ್ತ್ರದಿಂದ ಅವರು ಒಂದ್ ಸ್ವಲ್ಪ ದೂರ ತಳ್ಳಿಸ್ಬಿಟ್ಟು ಆಮೇಲೆ ನಮಸ್ಕಾರ ಮಾಡ್ತಾರೆ ಅಲ್ವಾ. ನೋಡಿ, ಅಂತಹ ಕ್ರೂರಿಯಾಗಿರುವಂತಹ ಮೃಗಾರಿ ಎಷ್ಟು ಬದಲಾವಣೆ ಆಗ್ತಾರೆ ಅಲ್ವಾ. ಅಯ್ಯೋ, ನಾನು ಚಂಡಾಲನ ವಂಶದಲ್ಲಿ ಹುಟ್ಟಿದೀನಿ, ನಾನು ಹಾಗಾದ್ರೆ ಹರಿನಾಮವನ್ನ ತಗೊಳೋ ಹಾಗಿಲ್ಲ ಅಂತ ಇಲ್ವೇ ಇಲ್ಲ. ಯಾರು ಬೇಕಾದ್ರೂ ಹರಿನಾಮವನ್ನ ಯಾವುದೇ ಸ್ಥಿತಿಲಿ ಇದ್ರೂ ಅವ್ರು ತಗೋಬಹುದು. ತಗೊಂಡಾಗ ಏನಾಗತ್ತೆ, ಅವ್ರೆಲ್ಲ ಐಹಿಕ ಕಲ್ಮಶಗಳಿಂದ ಅವ್ರು ಮುಕ್ತರಾಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಒಂದೇ ಒಂದ್ಸಲ ಅಲ್ವಾ. ಈ ಕಥೆನ ನಾನು ಹಲವಾರು ಬಾರಿ ಹೇಳಿದ್ದೀನಿ. ಒಬ್ಬ ರಾಜ ಅವನು ಕಾಡಿಗೆ ಬಂದಾಗ ಕಾಡಿನಲ್ಲಿ ಅವನು ಒಂದು ತಪ್ಪನ್ನ ಮಾಡಿದಾಗ ಅವನಿಗೆ ತುಂಬಾ ಬೇಜಾರಾಗತ್ತೆ. ಸೊ ಇದರಿಂದ ನಾನು ಹೇಗಾದ್ರೂ ಹೊರಗಡೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅವನು ಯಾರ್ದಾದ್ರೂ ಸಲಹೆ ಕೇಳಬೇಕು ಅಂತ ಹೇಳ್ಬಿಟ್ಟು ನೋಡಿದಾಗ ಅಲ್ಲಿ ಒಬ್ಬ ಋಷಿಯ ಮುನಿಯ ಆಶ್ರಮ ಕಾಣಿಸುತ್ತೆ. ಆ ಋಷಿಯ ಮುನಿಯ ಆಶ್ರಮಕ್ಕೆ ಹೋದಾಗ ಅಲ್ಲಿ ಆ ಋಷಿ ಇರೋದಿಲ್ಲ, ಅವ್ರ ಮಗ ಇರ್ತಾರೆ. ಮಗ ಇದ್ದಾಗ ಕೇಳ್ತಾರೆ, ನನ್ಗೆ ಈ ತರ ತುಂಬಾ ದುಃಖ ಆಗ್ತಾ ಇದೆ, ನಾನು ಈ ತರ ತಪ್ಪು ಮಾಡಿದೀನಿ, ಇದರಿಂದ ನಾನು ಇದಕ್ಕೆ ಪರಿಹಾರ ಏನು, ಮತ್ತೆ ಇದರಿಂದ ನಾನು ಹೊರಗಡೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದಾಗ, ಸರಿ ಒಂದ್ ನಿಮಿಷ ನಾನು ಈ ಪುಸ್ತಕವನ್ನ ನೋಡ್ಬಿಟ್ಟು ನಮ್ಮ ಶಾಸ್ತ್ರವನ್ನ ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನೀನು ರಾಮನಾಮವನ್ನ ಜಪಿಸು, 3 ಬಾರಿ ರಾಮನಾಮವನ್ನ ಜಪಿಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ರಾಜ 3 ಬಾರಿ ರಾಮ 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 ಅಂತ ಹೇಳ್ಕೊಂಡು ಅವರು ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅವನು ಆ ಆಶ್ರಮದಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾದ್ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಅವನಿಗೆ ಆ ಮೇನ್ ಮುನಿ ಯಾರಿರ್ತಾರೆ ಅವರು ಸಿಗ್ತಾರೆ. ಸಿಕ್ಕಿದಾಗ ಅವ್ರಿಗೆ ಎಲ್ಲ ವೃತ್ತಾಂತ ಹೇಳ್ತಾರೆ, ಈ ತರ ಆಯ್ತು, ಹಿಂಗ್ ಮಾಡ್ದೆ ನಾನು, ನಿಮ್ಮ ಮಗ ಈ ತರ ನನಗೆ ಏನು ಮಾರ್ಗದರ್ಶನ ಕೊಟ್ರು, ನನಗೆ ತುಂಬಾ ಮನಸ್ಸಿಗೆ ಸಮಾಧಾನ ಆಗಿದೆ ಅಂತ ಹೇಳಿದಾಗ ಆ ಋಷಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನನ್ನ ಮಗ ನಿಮ್ಗೆ 3 ಬಾರಿ ರಾಮನಾಮ ಅಂತ ಹೇಳ್ಕೋಬೇಕು ಅಂತ ಹೇಳಿದಾರ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ತುಂಬಾ ಬೇಜಾರ್ ಮಾಡ್ಕೊಂಡು ಮಗನ ಹತ್ರ ಹೋಗ್ತಾರೆ. ಮಗನ ಹತ್ರ ಹೋದಾಗ ನೀನ್ ಏನ್ ಹೇಳ್ದೆ ಅಂತ ಹೇಳಿದಾಗ 3 ಬಾರಿ ರಾಮನಾಮವನ್ನ ತಗೊಂಡಿಕ್ ಹೇಳ್ದೆ ಅಂದಾಗ, ನಿನಗೆ ರಾಮನಾಮ ಮಹಿಮೆಯ ಅರ್ಥವೇ ಗೊತ್ತಿಲ್ಲ, 3 ಬಾರಿ ಯಾಕೆ, ಒಂದೇ ಬಾರಿ ಸಾಕು ರಾಮನಾಮವನ್ನ ತಗೊಂಡ್ರೆ ನಾವೆಲ್ಲ ಐಹಿಕ ಕಲ್ಮಶಗಳಿಂದ ನಾವು ಎಲ್ಲ ಪಾಪಗಳಿಂದ ನಾವು ಮುಕ್ತರಾಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ನೋಡಿ, ಅಂದ್ರೆ 1 ಬಾರಿ ಸಾಕು. ಆದ್ರೆ ಆ ನಾಮವನ್ನ ಹೇಗೆ ಉಚ್ಚಾರಣೆ ಮಾಡ್ಬೇಕಂದ್ರೆ ಯಾವುದೇ ಒಂದು ಅಪರಾಧ ಇಲ್ದಲೆ ನಾವು ಉಚ್ಚಾರಣೆ ಮಾಡ್ಬೇಕಾಗತ್ತೆ. ಅದಕ್ಕೆ ನಮ್ಗೆ ಇವಾಗ ನಾಮ ಅಪರಾಧ ಮತ್ತೆ ಏನ್ ಹೇಳ್ತೀವ 3 ಹಂತಗಳಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಅಂದ್ರೆ ಇದೆ ಅಲ್ವಾ, ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಳೋದು. ಸೊ ನಾಮ ಅಪರಾಧ, ನಾಮಾಭಾಸ, ಶುದ್ಧ ನಾಮ ಅಂದ್ರೆ ನಾವು ಶುದ್ಧ ನಾಮ ಹಂತಕ್ಕೆ ನಾವು ಬರ್ಬೇಕಾಗತ್ತೆ. ಅಟ್ಲೀಸ್ಟ್ ನಾವು ಆ ನಾಮಾಭಾಸ ಅಂತ ಹೇಳ್ತೀವೋ ಅಂತಹ ಹಂತಕ್ಕಾದ್ರೂ ಬರ್ಬೇಕಾಗತ್ತೆ. ಅಲ್ಲ, ನಾವಿವಾಗ ನಾಮ ಅಪರಾಧ ಹಂತಗಳಲ್ಲಿ ಇದ್ದೀವಿ. ನಾವು 10 ಅಪರಾಧಗಳನ್ನ ನಾವು ಮಾಡ್ತೀವಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಬೇಕಾದ್ರೆ. ಅದನ್ನ ನಾವು ಒಮ್ಮೆ ಸಾಕು. ನಾವು ಇವಾಗ ಹೇಗೆ ಆ ದ್ರೌಪದಿ ಏನು ಯಾರು ನಾರಾಯಣನ ಗೋವಿಂದ ಅಂತ ಕೂಗ್ತಾಳೆ, ಒಂದೇ ಬಾರಿನೇ ಕೂಗೋದವಳು ಗೋವಿಂದ ಅಂತ ಹೇಳ್ಬಿಟ್ಟು. ಮತ್ತೆ ಯಾರು ಆನೆ ಗಜೇಂದ್ರ, ಅವನನ್ನು ಸಹ ಹರಿನ ಒಂದೇ ಬಾರಿನೇ ಕೂಗೋದು ಅಲ್ವಾ. ಒಂದೇ ಬಾರಿ ಕೂಗಿದ್ರೇನೆ ಅವ್ರು ಬರ್ತಾರೆ. ಆದ್ರೆ ಅವ್ರು ಹೇಗೆ ಕೂಗ್ತಾರೆ ಅಂತಂತಂದ್ರೆ ಕೃಷ್ಣ ಏನ್ ಹೇಳ್ತಾರೆ, ಆ ದ್ರೌಪದಿ ಅವಳು ಹೇಗೆ ನನ್ನನ್ನ ಕರೆದ್ಲು ಅಂದ್ರೆ ನನ್ಗೆ ಈಗ್ಲೂ ಸಹ ಆ ಋಣವನ್ನ ನಾನು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಕೃಷ್ಣ ಅಲ್ವಾ. ಅಂದ್ರೆ ಆ ಒಂದು ಭಾವನೆಯಲ್ಲಿ ನಾವು ಭಗವಂತನನ್ನ ನಾವು ಕರಿಬೇಕಾಗತ್ತೆ. ಆ ತರ ಕರೆದಾಗ ಒಂದೇ ಬಾರಿ ಸಾಕು ನಾವು ಕರೆದ್ರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ ಆ ನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು. ಮತ್ತೆ ನಮ್ಗೆ ನಾವು ಈ ಭೌತಿಕ ಪ್ರಪಂಚ ಈ ಕಲಿಯುಗದಲ್ಲಿ ನಾವ್ ಇದ್ದಾಗ ಭಗವಂತ ಕಣ್ಮುಂದೆ ಬಂದಾಗ್ಲೂ ನಮ್ಗೆ ಅವ್ರನ್ನ ನೋಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ ಈ ಚರ್ಮ ಚಕ್ಷುವಿನಿಂದ. ಅದಕ್ಕೆ ಅವರು ನಮ್ಮ ಮೇಲೆ ದಯೆಯನ್ನ ತೋರಿ ಅವ್ರು ಅರ್ಚ ರೂಪದಲ್ಲಿ ಬಂದಿದ್ದಾರೆ ಅಲ್ವಾ. ಸೊ ಅಂದ್ರೆ ಅರ್ಥ ಏನು, ಅರ್ಚ ರೂಪ ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ತನ್ನೆಲ್ಲ ಶಕ್ತಿಯನ್ನ ಅವರು ಭಗವಂತ ಅರ್ಚ ರೂಪದಲ್ಲಿ ಇಟ್ಟಿದ್ದಾರೆ. ನಮ್ಗೆ 12ನೇ ಅಧ್ಯಾಯದಲ್ಲಿ ಹೇಳಿದ್ರು ಅಲ್ವಾ, ನೀವು ನನಗೆ ಆ ಮೂರ್ತಿಗೆ ನೀವು ಪೂಜೆಯನ್ನ ಮಾಡಿದ್ರೆ ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳಿದ್ರು ಅಲ್ವಾ. ನಮ್ಗೆ ಒಂದು ಪ್ರಭುಪಾದರು ಅರ್ಥ ಮಾಡಿಸ್ಲಿಕ್ಕೆ ಒಂದು ಸಾದೃಶ್ಯವನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ, ಆ ಸಾದೃಶ್ಯ ಏನು ಅಂತ ಹೇಳಿ? ಹರೇ ಕೃಷ್ಣ, ಏನ್ ಸಾದೃಶ್ಯ ಕೊಟ್ಟಿದ್ದಾರೆ? ಇವಾಗ ನಾವು ಮೂರ್ತಿ ಅಂದ್ರೆ ವಿಗ್ರಹಕ್ಕೆ ಪೂಜೆ ಮಾಡಿದಾಗ ಅದನ್ನ ಭಗವಂತ ಸ್ವೀಕರಿಸ್ತಾನೆ ಅಂತ ಹೇಳ್ಬಿಟ್ಟು ಭಗವಂತ ಹೇಳಿದ್ದಾರೆ. ಅದನ್ನ ನಮ್ಗೆ ಅರ್ಥ ಹೇಗ್ ಮಾಡಿಸ್ತಾರೆ ಪ್ರಭುಪಾದ್ರು? 12ನೇ ಅಧ್ಯಾಯದಲ್ಲಿ ಪ್ರಭುಪಾದ್ರು ಎಕ್ಸಾಂಪಲ್ ಅನ್ನ ಕೊಡ್ತಾರೆ ಒಂದು. ಏನದು? ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ, ರಾಜು ಪ್ರಭುಜಿ, ಹರೇ ಕೃಷ್ಣ. ಇನ್ಯಾರಿದ್ದೀರಾ ಭಕ್ತಿ ಶಾಸ್ತ್ರಿ ಸ್ಟೂಡೆಂಟ್ಸ್? ಹರೇ ಕೃಷ್ಣ. ಏನ್ ಎಕ್ಸಾಂಪಲ್ ಅನ್ನ ಕೊಟ್ರು ಪ್ರಭುಪಾದ್ರು? ಇವಾಗ ನಾವೇನಾದ್ರೂ ಲೆಟರ್ ಅನ್ನ ನಾವು ಯಾರಿಗಾದ್ರೂ ತಲುಪಿಸ್ಬೇಕು ಅಂತ ಇದ್ದಾಗ ನಾವ್ ಅದನ್ನ ಅಂಚೆ ಇಲಾಖೆಯಿಂದ ಅಧಿಕೃತವಾಗಿರುವಂತಹ ಅಂಚೆ ಪಟ್ಟಿಗೆಯಲ್ಲಿ ಹಾಕಿದ್ರೆ ಏನಾಗುತ್ತೆ, ಅದು ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪುತ್ತೆ
ಅಲ್ವಾ? ನಾವ್ ಯಾವ್ದೋ ಒಂದು ಡಮ್ಮಿ ಇದಕ್ಕೆ ಹಾಕಿದ್ರೆ ಆ ಪತ್ರವನ್ನ ಅದು ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪೋದಿಲ್ಲ. ಈಗ ಭಗವಂತನೇ ಹೇಳಿದ್ದಾರೆ ಅಲ್ವಾ, ನೀವು ನನ್ನ ವಿಗ್ರಹಕ್ಕೆ ನೀವು ಪೂಜೆಯನ್ನ ಮಾಡಿ, ಆಗ ನೀವು ವೈಕುಂಠದಲ್ಲಿ ಸ್ವತಃ ನನಗೆ ಪೂಜೆ ಮಾಡಿದ್ರೆ ಏನು ನಿಮ್ಗೆ ಫಲ ಸಿಗುತ್ತೋ ಅದೇ ಸಿಗುತ್ತೆ ಅಂತ ಹೇಳಿದ್ದಾರೆ ಅಲ್ವಾ? ಹೇಗೆ ನಾವು ಅಂಚೆ ಪೆಟ್ಟಿಗೆಗೆ ನಾವು ಪತ್ರವನ್ನ ಹಾಕಿದ್ರೆ ಅದು ಯಾರಿಗೆ ತಲುಪಬೇಕೋ ಅದು ತಲುಪುತ್ತೋ, ಅದೇ ತರ ನಾವ್ ಇವಾಗ ಅರ್ಚ ವಿಗ್ರಹಕ್ಕೆ ಪೂಜೆಯನ್ನ ಮಾಡಿದ್ರೆ ಭಗವಂತ ಅದನ್ನ ಸ್ವೀಕರಿಸ್ತೇನೆ ಅಂತ ಅವ್ರು ಹೇಳಿದ್ದಾರೆ ಅಲ್ವಾ? ಅದರ ಹೋಲಿಕೆನ ಕೊಟ್ರು ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ಕೊಳ್ಲಿಕ್ಕೆ. ಸೊ ಅದನ್ನೇ ನಮ್ಗೆ ಇಲ್ಲಿ ಈ ಶ್ಲೋಕದಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ? ಸೊ ಭಗವಂತನ ನಾಮ ಹೇಗೆ ಅಂತಂದ್ರೆ, ಕಲಿಯುಗದಲ್ಲಿ ಭಗವಂತನ ನಾಮ ಜಪ ಒಂದೇ ಇರೋದು ಅಲ್ವಾ? ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಒಂದೊಂದು ಯುಗಕ್ಕೆ ಒಂದೊಂದು ಧರ್ಮವನ್ನ ಕೊಟ್ಟಿದ್ದಾರೆ ಭಗವಂತನನ್ನ ಪಡಿಲಿಕ್ಕೆ ಅಲ್ವಾ? ಸತ್ಯಯುಗದಲ್ಲಿ ಅವರು ಕಾಡಿಗೆ ಹೋಗಿ ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡ್ತಾ ಇದ್ರು. ತ್ರೇತಾಯುಗದಲ್ಲಿ ಅವರು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು. ದ್ವಾಪರ ಯುಗದಲ್ಲಿ ವಿಧಿವತ್ತಾಗಿ ಅವರು ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು. ಈಗ ನಾವು ಅದು ಯಾವ್ದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಗೆ ಈ ಕಲಿಯುಗದ ಜನಗಳ ಮೇಲೆ ತುಂಬಾ ಕರುಣೆಯನ್ನ ತೋರಿ ಭಗವಂತ ತನ್ನ ನಾಮವನ್ನ ಕೊಟ್ಟಿದ್ದಾರೆ ಅಲ್ವಾ? ಅವರು ನಾಮರೂಪದಲ್ಲಿ ಅವರು ಬಂದಿದ್ದಾರೆ. ಬಂದು ನಮ್ಗೆ ಈ ನಮ್ಮನ್ನ ಪಾರು ಮಾಡ್ಲಿಕ್ಕೆ ಅವರು ಈ ಒಂದು ಮಾರ್ಗವನ್ನ ಕೊಟ್ಟಿದ್ದಾರೆ. ಹರೈರ್ ನಾಮೈವ ಕೇವಲಂ ಅಲ್ವಾ? ಹರಿನಾಮ ಒಂದು ಬಿಟ್ರೆ ಬೇರೆ ಇನ್ಯಾವುದೂ ಇಲ್ಲ ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ಕಲಿಯುಗದಲ್ಲಿ ಅಲ್ವಾ? ಕಲೌ ಅಂದ್ರೆ ಕಲಿಯುಗದಲ್ಲಿ ನಾಸ್ತೈವ ಗತಿರನ್ಯತ, ಇನ್ ಯಾವುದೇ ಒಂದು ಗತಿ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮೂರ್ ಬಾರಿ ಇಲ್ಲಿ ಹೇಳ್ತಾ ಇದ್ರೆ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನ ಅವರು ಪ್ರಾರಂಭ ಮಾಡ್ಲಿಕ್ಕೇನೆ ಅವರು 500 ವರ್ಷಗಳ ಹಿಂದೆ ಅವರು ಬರ್ತಾರೆ ಅಲ್ವಾ? ನೋಡಿ, ಇದು ಅತ್ಯಂತ ಕೀಳು ವರ್ಗಗಳಿಗೆ ಸೇರಿದವರೆಂದು ಎಣಿಸಲಾದ ಜನರು ಕೂಡ ಭಗವಂತನ ದಿವ್ಯನಾಮವನ್ನ ಶ್ರವಣ ಮಾಡಿದ್ದಷ್ಟಕ್ಕೆ ಪಾಪ ಕರ್ಮಗಳಿಂದ ಮುಕ್ತರಾಗುತ್ತಿರುವುದನ್ನ ಕಾಣಬಹುದಾಗಿದೆ ಅಲ್ವಾ? ನಾವು ನೋಡಿದ್ವಿ ಇವಾಗ ಹರಿದಾಸ್ ಠಾಕೂರ್ ಅವರು ಮುಸ್ಲಿಂ ಕುಟುಂಬ ಅಂದ್ರೆ ಆ ಒಂದು ಜಾತಿಗೆ ಸೇರಿದವರು. ಅವ್ರನ್ನ ನಾವಿವಾಗ ನಾಮಾಚಾರ್ಯರು ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಅಲ್ವಾ? ಅದ್ವೈತಾಚಾರ್ಯರು ಸಹ ಆ ಶ್ರಾದ್ದ ಸೆರೆಮನಿಯಲ್ಲಿರುವಂತಹ ಒಂದು ಒಂದು ಏನ್ ಹೇಳ್ತಾರೆ, ಆ ಭೋಜನವನ್ನ ಅವ್ರು ಯಾರಾದ್ರೂ ಒಬ್ಬ ಅಗ್ರ ಬ್ರಾಹ್ಮಣನಿಗೆ ಕೊಡ್ಬೇಕು. ಆಗ ಅವ್ರು ಯಾರಿಗೆ ಕೊಡ್ತಾರೆ? ಅವ್ರು ಹರಿದಾಸ ಠಾಕೂರ್ಗೆ ಕೊಡ್ತಾರೆ. ಹರಿದಾಸ ಠಾಕೂರ್ ನಾನು ಒಲ್ಲೆ ಅಂತ ಹೇಳ್ತಾರೆ. ಆದ್ರೆ ಅವ್ರು ಏನ್ ಹೇಳ್ತಾರೆ, ನಿಮ್ಗಿನ್ನ ಎಂತಹ ಒಂದು ಬ್ರಾಹ್ಮಣ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ? ನೋಡಿ, ಅಂತಹ ಒಂದು ಜಾತಿಗೆ ಸೇರಿದವ್ರನ್ನು ಸಹ ಅವ್ರನ್ನು ಸಹ ನಾವಿವಾಗ ನಾಮಾಚಾರ್ಯ ಅಂತ ಹೇಳ್ಬಿಟ್ಟು ಬಿರುದನ್ನ ಕೊಡ್ತಾರೆ ಚೈತನ್ಯ ಮಹಾಪ್ರಭುಗಳು ಅಲ್ವಾ? ಮತ್ತೆ ಅವರು ಸಾವನ್ನ ಅಪ್ಪದಾಗ ಸ್ವತಃ ಅವರೇನೆ ಅವ್ರಿಗೆ ಅಂತ್ಯಕ್ರಿಯೆಗಳನ್ನ ನಡೆಸ್ತಾರೆ ಚೈತನ್ಯ ಮಹಾಪ್ರಭುಗಳು ಅಲ್ವಾ? ಸೊ ಅಂದ್ರೆ ಯಾವುದೇ ಒಂದು ಜನ್ಮ ಅಂದ್ರೆ ನೀಚ ಜನ್ಮದಲ್ಲಿ ನಾವು ಜನ್ಮವನ್ನ ಪಡೆದಿದ್ರು ಸಹ, ನೀಚ ಜಾತಿಯಲ್ಲಿ ನಾವು ಜನ್ಮವನ್ನ ಪಡೆದಿದ್ರು ಸಹ ನಾವು ಹರಿನಾಮದಿಂದ ನಾವು ಆ ಬ್ರಾಹ್ಮಣ ಹಂತ ಅಂದ್ರೆ ವೈಷ್ಣವರಾಗ್ಬೋದು ಅಂತ ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಎಲ್ಲ ಪಾಪಗಳಿಂದ ನಾವು ಮುಕ್ತರಾಗ್ಬೋದು. ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ದೋಷಿಗಳೇ ಆಗಿದ್ದಾರೆ. ಯಾಕಂದ್ರೆ ನಾವಿಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟುಬಿಟ್ಟು ಇಲ್ಲಪ್ಪ ನಾನು ಯಾವ್ದೇ ಒಂದು ದೋಷ ಮಾಡಿದೀವಿ ಅಂತ ನಾವು ಹೇಳ್ಕೊಳಂಗೆ ಇಲ್ಲ. ಇಲ್ಲಿ ಹುಟ್ಟಿದೀವಿ ಅಂತಂದ್ರೆ ನಾವು ಪಾಪ ಮಾಡಿದ್ರೆ ನಾವ್ ಇಲ್ಲಿ ಹುಟ್ಲಿಕ್ಕೆ ಸಾಧ್ಯ ಅಲ್ವಾ? ನಾವು ಭಗವಂತನ ಜೊತೆ ಬಂಡಾಯ ಎದ್ದಿಲ್ಲ ಅಂತಂದ್ರೆ ನಾವ್ ಇಲ್ಲಿ ಬರಂಗೇ ಇರ್ತಿರ್ಲಿಲ್ಲ. ನಾವ್ ಹೇಳ್ಕೊಳಂಗೆ ಇಲ್ಲ ಯಾರನ್ನೂ ಸಹ, ನಾನು ಏನೋ ಒಂದು ದೋಷ ಮಾಡೇ ಇಲ್ಲ, ನಾನು ನಿರ್ದೋಷಿ ಅಂತ ಹೇಳ್ಬಿಟ್ಟು. ನಾವ್ ಇಲ್ಲೊಂದೇ ಅಲ್ಲ, ಈ ಭೂಮಿ ಮೇಲೆ ಒಂದೇ ಅಲ್ಲ, ಈ 14 ಲೋಕದಲ್ಲಿ ಎಲ್ಲೇ ಇದ್ರೂ ಸಹ ನಾವು ನಾವು ನಿರ್ದೋಷಿ ಅಂತ ನಾವು ಹೇಳ್ಕೊಳೋ ಹಾಗೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದೇ ಸ್ಥಾನದಲ್ಲಿದ್ದರೂ ಮಾನವರೆಲ್ಲರೂ ಸಹ ಯಾತನಾ ಪೀಡಿತರಾಗಿದ್ದಾರೆ. ಈ ಪ್ರಾಪಂಚಿಕ ಅಸ್ತಿತ್ವದ ಕ್ಲೇಶವನ್ನ ಕೊನೆಗಾಣಿಸಲು ವ್ಯಕ್ತಿಯು ಸಂಕೀರ್ತನ ಮಾರ್ಗದ ಹರೇ ಕೃಷ್ಣ ಆಂದೋಲನಕ್ಕೆ ಸೇರಬೇಕು. ನೋಡಿ, ಇನ್ನು ಯಾವುದೇ ಒಂದು ನಮ್ಗೆ ಮಾರ್ಗ ಇಲ್ಲ. ನಾವ್ ಇದರಿಂದ ಹೊರಗಡೆ ಬರ್ಬೇಕು. ಈ ದುಃಖಾಲಯ ಅಶಾಶ್ವತದಿಂದ ಹೊರಗಡೆ ಬರ್ಬೇಕಂತಂದ್ರೆ ನಾವು ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಸೇರ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಮ್ಗೆ ಇಲ್ಲಿ ಮತ್ತಿನ ಏನ್ ಹೇಳ್ತಾರೆ, ಕೃಷ್ಣ ಈ ಪವಿತ್ರ ನಾಮ ಎಷ್ಟು ಪ್ರಭಾವಶಾಲಿ ಅಂತಂತಂದ್ರೆ ಒಂದೇ ಒಂದ್ಸತಿ ಸಾಕು. ನಾವು ಅಪರಾಧವಿಲ್ದಲೆ ನಾವ್ ಹೇಳಿದ್ರೆ ಎಂತಹ ಹೀನ ದರ್ಜೆಯ ಮಾನವರು ಸಹ ಪರಿಶುದ್ಧರಾಗ್ತಾರೆ. ಅವರು ಕಿರಾತ, ಹೂಣಾಂಧ್ರ, ಪುಲಿಂದ, ಪುಲ್ಕಶ, ಯಾರೇ ಚಂಡಾಲ ಯಾರ್ ಬೇಕಾದ್ರೂ ಸಹ ಒಂದೇ ಒಂದ್ಸತಿ ಆ ಅಪರಾಧ ಇಲ್ದಲೆ ಅವರು ಹೇಳ್ಬಿಟ್ರೆ ಹರಿನಾಮವನ್ನ, ಅವರು ಕೂಡಲೇ ಅವರು ಪುನೀತರಾಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಇಂತಹವರು ಕೂಡ ಭಗವಂತನ ನಾಮಶ್ರವಣ ಮಾತ್ರದಿಂದ ಪುನೀತರಾಗುವರು. ಭಗವಂತನ ದರ್ಶನ, ಪ್ರತ್ಯಕ್ಷ ದರ್ಶನದಿಂದ, ಅಂದ್ರೆ ಅವ್ರ ಹೆಸರಲ್ಲೇ ಅಷ್ಟು ಶಕ್ತಿ ಇದೆ ಅಂದ್ಮೇಲೆ ಭಗವಂತನಿಗೆ ನೇರವಾಗಿ ನಾವು ದರ್ಶನ ಮಾಡಿದ್ರೆ ನಾವೇನು ಹೇಳಕ್ಕೆ ಆಗಲ್ಲ, ಅದರ ಏನು ಫಲ ಅನ್ನೋದನ್ನ ನಾವು ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗಿನ ನಮ್ಮ ಸ್ಥಿತಿಲಿ ದೇಗುಲದ ವಿಗ್ರಹದಲ್ಲಿ ದೇವೋತ್ತಮ ಪರಮ ಪುರುಷನನ್ನ ಪ್ರತ್ಯಕ್ಷವಾಗಿ ಕಾಣಬಹುದಾಗಿದೆ ಅಲ್ವಾ? ನಾವು ಇವಾಗ ಭಗವಂತನನ್ನ ಹೇಗೆ ಕಾಣ್ಬೋದು? ನಮ್ಗೆ ಇವಾಗ ಭಗವಂತನನ್ನ ನೋಡ್ಲೇಬೇಕು ಅಂತಂದ್ರೆ ಅವ್ರನ್ನ ನಾವು ಅರ್ಚ ವಿಗ್ರಹ ರೂಪದಲ್ಲಿ ಮಾತ್ರ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ದೇವರ ವಿಗ್ರಹವು ದೇವೋತ್ತಮ ಪರಮ ಪುರುಷನಿಗಿಂತ ಬೇರೆ ಅಲ್ಲ ಅಲ್ವಾ? ಸೊ ದೇವರು ಮತ್ತೆ ದೇವರ ವಿಗ್ರಹ ಬೇರೆ ಅಲ್ಲ, ದೇವರು ಮತ್ತೆ ದೇವರ ನಾಮ ಬೇರೆ ಅಲ್ಲ, ದೇವರು ಮತ್ತೆ ಅವರ ಗ್ರಂಥ ರೂಪದಲ್ಲಿ
ಏನ್ ಬಂದಿದ್ದಾರೆ ಅದ್ ಯಾವ್ದನ್ನು ಸಹ ಬೇರೆ ಅಲ್ಲ. ಎಲ್ಲ ಶಕ್ತಿ ಭಗವಂತನಿಗೆ ನೇರವಾಗಿ ನೋಡಿದಾಗ ಏನು ಶಕ್ತಿ ಏನು ಫಲ ಸಿಗುತ್ತೋ ಅಷ್ಟೇ ನಮ್ಗೆ ಅವರ ನಾಮವನ್ನ ಉಚ್ಚಾರಣೆ ಮಾಡಿದಾಗ, ಅವರ ಅರ್ಚ ವಿಗ್ರಹಕ್ಕೆ ನಾವು ಪೂಜೆ ಮಾಡಿದಾಗ, ಮತ್ತೆ ಆ ಭಗವದ್ಗೀತಾ ಗ್ರಂಥವನ್ನ ಓದಿದಾಗ ಅಷ್ಟೇ ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ದೇವರ ವಿಗ್ರಹವು ದೇವೋತ್ತಮ ಪರಮಪುರುಷನಿಗಿಂತ ಬೇರೆ ಅಲ್ಲ. ದೃಷ್ಟಿಪಾಠವ ಸಾಲದ ನಮ್ಮ ಕಣ್ಣುಗಳಿಂದ ದೇವೋತ್ತಮ ಪರಮಪುರುಷನನ್ನು ಕಾಣಲಾರೆವು. ಆದುದರಿಂದ ಭಗವಂತನು ಕೃಪೆ ತೋರಿ ನಾವೀಗ ನೋಡಬಲ್ಲ ರೂಪದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಅಲ್ವಾ. ನಮ್ಮ ಈ ಒಂದು ಚರ್ಮ ಚಕ್ಷುಗಳಿಂದ ನಾವು ಭಗವಂತನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮ ಮೇಲೆ ಕೃಪೆಯನ್ನ ತೋರಿ ಅವರು ಅರ್ಚ ವಿಗ್ರಹ ರೂಪದಲ್ಲಿ ಅವರು ಬಂದಿದ್ದಾರೆ. ಹೀಗಾಗಿ ಗುಡಿಯಲ್ಲಿನ ವಿಗ್ರಹವನ್ನು ಐಹಿಕವಾದುದೆಂದು ಭಾವಿಸಲಾಗದು ಅಲ್ವಾ. ನಾವು ಗುಡಿಯಲ್ಲಿರುವ ವಿಗ್ರಹವನ್ನ ನಾವು ಇದು ಕಲ್ಲು ಮಣ್ಣಿನಿಂದ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಅಂತಹ ಒಂದು ದೃಷ್ಟಿಯಲ್ಲಿ ನಾವು ನೋಡೋ ಹಾಗಿಲ್ಲ ಅಲ್ವಾ. ಅದಕ್ಕೆ ಪ್ರಭುಪಾದರು ವಿಗ್ರಹಗಳ ಜೊತೆ ಮಾತಾಡ್ತಾ ಇದ್ರು ಅಂತ ಹೇಳ್ತಾರೆ ಅಲ್ವಾ. ಸೊ ಎಲ್ಲರೂ ಚೆನ್ನಾಗಿ ನೋಡ್ಕೋತಾ ಇದಾರೆ ನಿಮ್ಗೆ, ಯಾಕಂದ್ರೆ ಅವ್ರು ಎಲ್ಲರಿಗೂ ಸಹ ಎಷ್ಟು 108 ದೇವಸ್ಥಾನಗಳನ್ನ ಮಾಡಿದ್ರು. 108 ದೇವಸ್ಥಾನದಲ್ಲಿ ಪ್ರಭುಪಾದ್ರೆ ಇದ್ಕೊಂಡು ಎಲ್ಲಾ ಒಂದು ನಿರ್ವಹಣೆ ಮಾಡ್ಲಿಕ್ಕೆ ಅವ್ರು ಆಗ್ತಿರ್ಲಿಲ್ಲ ಅಲ್ವಾ. ಆಗ್ತಾನೆ ಕೃಷ್ಣ ಪ್ರಜ್ಞೆಗೆ ಕಾಲಿಡ್ತಾ ಇರ್ತಾರೆ. ಅಂತವ್ರಿಗೆ ಅವರು ಜವಾಬ್ದಾರಿಯನ್ನ ಕೊಟ್ಬಿಟ್ಟು ಅವರು ಮುಂದಿನ ಒಂದು ಊರಿಗೆ ಹೋಗ್ಬಿಡ್ತಾ ಇದ್ರು ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರು ಮತ್ತೊಮ್ಮೆ ಬಂದಾಗ ಅವರು ವಿಗ್ರಹದ ಜೊತೆ ಮಾತಾಡ್ತಾ ಇದ್ರು, ಎಲ್ಲ ಸರಿಯಾಗಿ ನಡೀತಾ ಇದ್ಯಾ ಅಂತ ಹೇಳ್ಬಿಟ್ಟು ಅಲ್ವಾ. ಅಂದ್ರೆ ಅವ್ರಿಗೆ ಭಗವಂತನನ್ನ ಅವರು ಆ ವಿಗ್ರಹದಲ್ಲಿ ಕಾಣ್ತಾ ಇದ್ರು. ನಮ್ಗೆ ಅಂತಹ ಒಂದು ಕಣ್ಣುಗಳು ಇರ್ಬೇಕು ಅಲ್ವಾ. ಆ ಪ್ರೇಮ ಚಕ್ಷುಗಳಿಂದ ನೋಡಿದಾಗ ಅಷ್ಟೇ ನಮ್ಗೆ ಭಗವಂತ ಕಾಣಿಸ್ತಾನೆ. ಹೀಗಾಗಿ ಗುಡಿಯಲ್ಲಿನ ವಿಗ್ರಹವನ್ನು ಐಕವೆಂದು ಭಾವಿಸಲಾಗದು. ವಿಗ್ರಹವನ್ನು ಅಲಂಕರಿಸುವುದು, ಅದಕ್ಕೆ ನೈವೇದ್ಯ ಸಮರ್ಪಣೆ ಮಾಡುವುದು, ಇವುಗಳಿಂದ ವೈಕುಂಠದಲ್ಲಿ ಪ್ರತ್ಯಕ್ಷವಾಗಿ ಭಗವತ್ ಸೇವೆ ಮಾಡಿದಾಗಿನಷ್ಟೇ ಫಲಗಳು ಲಭಿಸುವು. ನೋಡಿ, ವಿಗ್ರಹಕ್ಕೆ ನಾವು ಏನು ಒಂದು ಸೇವೆಯನ್ನ ನಾವು ಮಾಡ್ತೀವೋ, ಆ ಪೂಜೆ ಮಾಡ್ತೀವೋ, ಅದಕ್ಕೆ ಅದರ ಫಲ ಎಷ್ಟು ಅಂತಂದ್ರೆ ನೇರವಾಗಿ ನಾವು ವೈಕುಂಠದಲ್ಲಿ ಭಗವಂತನಿಗೆ ಸೇವೆ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೋ ಅಷ್ಟು ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ದಿವಸ ನಾವು ಭಾಗವತ ಧರ್ಮವನ್ನ ನಾವು ತಿಳ್ಕೊಂಡ್ವಿ. ಭಾಗವತ ಧರ್ಮ ಅಂತಂದ್ರೆ ಭಗವಂತನಿಗೆ ನಾವು ಶರಣಾಗ್ಬೇಕು, ಭಗವಂತ ಹೇಳಿರೋದನ್ನ ನಾವು ಪಾಲನೆ ಮಾಡ್ಬೇಕಾಗತ್ತೆ, ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಬೇಕಾಗತ್ತೆ, ಯಥಾವತ್ತಾಗಿ ನಾವು ಪಾಲನೆ ಮಾಡ್ಬೇಕಾಗತ್ತೆ. ಅವಾಗಷ್ಟೇ ನಾವು ಈ ಮಾನವ ಜನ್ಮವನ್ನ ನಾವು ಪರಿಪೂರ್ಣಗೊಳಿಸ್ಕೋಬಹುದು ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಹರಿನಾಮದ ಒಂದು ಶಕ್ತಿನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಒಮ್ಮೆ ಹೇಳಿದ್ರು ಸಾಕು, ಅಪರಾಧವಿಲ್ಲದೆ ಸೊ ನಾವು ಎಲ್ಲ ಪಾಪಗಳಿಂದ ನಾವು ಪಾರಾಗಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಂದಿನ ವಾರದಲ್ಲಿ ನಾವು ಮಿಕ್ಕ ಶ್ಲೋಕಗಳಿಂದ ಒಂದು 4 ಶ್ಲೋಕಗಳಿದೆ, ಅದನ್ನ ಮುಗಿಸೋಣಂತೆ. ಅದನ್ನ ಮುಗಿಸಿದ್ರೆ ನಮ್ಗೆ ಚಿತ್ರಕೇತು ಮಹಾರಾಜನ ಈ ಪ್ರಾರ್ಥನೆಗಳು ಮುಗಿಯುತ್ತೆ. ಸೊ ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಎಲ್ಲರಿಗೂ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಧನ್ಯವಾದ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ.